ಸಾಧಾರಣ 26-27 ವರ್ಷದ ಹಿಂದೆ ಶುರುವಾದಂಥ ಇರಿಗೇಷನ್ ಬೇಸ್ಡ್ ಐಟಮ್ಸ್ ಮಾಡುವಂಥ ಫ್ಯಾಕ್ಟ್ರಿ. ಪೈಪ್ಗಳಿರ್ಬೋದು ಅಥವಾ ಪೈಪ್ ಫಿಟ್ಟಿಂಗ್ಸ್ ಇರ್ಬೋದು ಅಥವಾ ಸ್ಪ್ರೇ ಜೆಟ್ಟುಗಳು, ಸ್ಪ್ರಿಂಕ್ಲರ್ಸ್, ಈ ರೀತಿ ಐಟಮ್ಗಳನ್ನು ನಾವಿಲ್ಲಿ ಮಾಡ್ತೇವೆ. ಕಡೆಗೆ ತಯಾರಾದಂಥ ಪೈಪ್, ಇದರಲ್ಲಿ ಈಗ 100 ಮೀಟರ್ ಅಷ್ಟು ಪೈಪ್ ಉಂಟು. ನಿಮಗೆ ಇದರಲ್ಲಿ ಫಸ್ಟ್ ಗ್ರೇಡ್ನ ಇದು ಒಂದು ಸಾಧಾರಣ ಈ ಕಲರ್ನಲ್ಲಿ ಬರ್ತದೆ, ವೈಟ್. ಇದು ಈ ಮೆಷಿನಲ್ಲಿ ತೆಗೆದಂಥ ಪೈಪ್. ಫಿಟ್ಟಿಂಗ್ಸ್ಗಳು ಮಾಡುವಂಥ ಮೆಷಿನರಿಗಳ ಹೆಸರು ಇಂಜೆಕ್ಷನ್ ಮೌಲ್ಡಿಂಗ್ ಮೆಷಿನ್ಸ್ ಅಂತ. ಇದು ನಮ್ಮ ಫೈನಲ್ ಪ್ರಾಡಕ್ಟ್ಸ್. 200 ಐಟಮ್ ನಮ್ಮದೇ ಇದೆ, ಮತ್ತು ಆನ್ ಆರ್ಡರ್ ಇರುವಂಥದ್ದು ಒಂದು 10-40 ಐಟಮ್. ಸಾಧಾರಣ ದಕ್ಷಿಣ ಕನ್ನಡ ಎಲ್ಲ ಸಾಧಾರಣ ನಾವು ಕೊಡ್ತಾ ಇದ್ದೇವೆ. ಹಲೋ ವೀಕ್ಷಕರೇ, ನಮಸ್ಕಾರ. ಸುದ್ದಿ ಇಂಡಸ್ಟ್ರಿಯಲ್ ಇನ್ಫೋ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತಿರುವಂಥದ್ದು ಪುಣಚದ ಮಣಿಲದಲ್ಲಿರುವಂತಹ ಜಲಗಂಗಾ ಇರಿಗೇಷನ್ಸ್ ಎನ್ನುವಂಥ ಒಂದು ಸಂಸ್ಥೆಯಲ್ಲಿ. ಇಲ್ಲಿ ನಮ್ಮ ಕೃಷಿಗೆ ಬೇಕಾಗುವಂಥ ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಇದಕ್ಕೆ ಬೇಕಾಗುವಂಥ ಪೈಪ್ಗಳಿರ್ಬೋದು, ಹಾಗೆಯೇ ಕೃಷಿಗೆ ಸಂಬಂಧಪಟ್ಟ, ನೀರಾವರಿಗೆ ಸಂಬಂಧಪಟ್ಟ ಕೆಲವೊಂದು ಐಟಮ್ಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಸೊ ಇದೆಲ್ಲ ಹೇಗೆ ತಯಾರಾಗ್ತದೆ, ಯಾವ ರೀತಿಯಲ್ಲಿ ಇಲ್ಲಿ ಮಿಷನ್ ವರ್ಕ್ಗಳು ನಡೀತವೆ, ಹಾಗೆ ಇದಕ್ಕೆ ಯಾವುದೆಲ್ಲ ರಾ ಮೆಟೀರಿಯಲ್ಸ್ಗಳನ್ನು ಬಳಸ್ತಾರೆ, ಅವುಗಳನ್ನು ಎಲ್ಲಿಂದ ತರಿಸ್ತಾರೆ, ಆನಂತರ ಇಲ್ಲಿ ತಯಾರಾದಂಥ ವಸ್ತುಗಳು ಯಾವ ಮಾರುಕಟ್ಟೆಗೆ ಹೋಗ್ತವೆ ಅನ್ನುವಂಥ ಸವಿವರವಾದ ಮಾಹಿತಿಯನ್ನು ಇವತ್ತಿನ ಇಂಡಸ್ಟ್ರಿಯಲ್ ಇನ್ಫೋದಲ್ಲಿ ನಾವು ನಿಮಗೆ ಕೊಡಲಿಕ್ಕಿದ್ದೇವೆ. ಸೊ ನಾವೀಗ ನೇರವಾಗಿ ಈ ಇಂಡಸ್ಟ್ರಿಯ ಒಳಗೆ ಹೋಗ್ತೇವೆ. ಇಲ್ಲಿಯ ಪ್ರೊಪ್ರೈಟರ್ ಆಗಿರುವಂಥ ರವಿಶಂಕರ್ ಶಾಸ್ತ್ರಿ ಅವರು ನಮಗೆ ಇವತ್ತು ಈ ಇಂಡಸ್ಟ್ರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ಇವತ್ತು ನೀಡಲಿಕ್ಕಿದ್ದಾರೆ. ಸೊ ನಾನೀಗ ನಿಮ್ಮನ್ನು ಜಲಗಂಗಾ ಇರಿಗೇಷನ್ನ ಸಂಸ್ಥೆಯ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ಫ್ಯಾಕ್ಟ್ರಿ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ನಿಮಗೆ ಸವಿವರವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. ಹಾಗಾದರೆ ಬನ್ನಿ, ಜಲಗಂಗಾ ಇರಿಗೇಷನಲ್ಲಿ ಏನಿದೆ ಅನ್ನೋದನ್ನು ನಾವೀಗ ನೋಡ್ಕೊಂಬರೋಣ. ಜಲಗಂಗಾ ಇರಿಗೇಷನ್ಸ್ ಈ ಸಂಸ್ಥೆಯಲ್ಲಿ ನೀವು ಈ ಇರಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಐಟಮ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತೀರಿ? ಇದು ಈ ಫ್ಯಾಕ್ಟ್ರಿ ಸಾಧಾರಣ 26-27 ವರ್ಷದ ಹಿಂದೆ ಶುರುವಾದಂಥ ಫ್ಯಾಕ್ಟ್ರಿ. ಇದು ಸಾಧಾರಣ ಇರಿಗೇಷನ್ ಬೇಸ್ಡ್ ಐಟಮ್ಸ್ ಮಾಡುವಂಥ ಫ್ಯಾಕ್ಟ್ರಿ. ಇಲ್ಲಿ ನಾವು ಈ ನೀರಾವರಿಗೆ ಬೇಕಾಗುವಂಥ ಪೈಪ್ಗಳಿರ್ಬೋದು ಅಥವಾ ಪೈಪ್ ಫಿಟ್ಟಿಂಗ್ಸ್ ಇರ್ಬೋದು ಅಥವಾ ಸ್ಪ್ರೇ ಜೆಟ್ಟುಗಳು, ಸ್ಪ್ರಿಂಕ್ಲರ್ಸ್, ಈ ರೀತಿ ಐಟಮ್ಗಳನ್ನು ನಾವಿಲ್ಲಿ ಮಾಡ್ತೇವೆ. ಅದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ನ ಬಗ್ಗೆ ಹೇಳೋದಾದರೆ ಅದರಲ್ಲಿ ತುಂಬ ರಾ ಮೆಟೀರಿಯಲ್ಸ್ ಬರ್ತದೆ. ಪೈಪಿಗೆ ಬರುವಂಥ ರಾ ಮೆಟೀರಿಯಲ್ ಬೇರೆ, PVC ಫಿಟ್ಟಿಂಗ್ಸ್ಗೆ ಬರುವಂಥ ರಾ ಮೆಟೀರಿಯಲ್ ಬೇರೆ, ಅಥವಾ ಒಳ್ದ ಫಿಟ್ಟಿಂಗ್ಸ್ಗೆ ಬರುವಂಥ ರಾ ಮೆಟೀರಿಯಲ್ಸ್ ಬೇರೆ. ಈಗ ಪೈಪಿಗೆ ಸಂಬಂಧಪಟ್ಟು ಬರುವಂಥ ರಾ ಮೆಟೀರಿಯಲ್ಸ್ ಅಂತ ಹೇಳಿದರೆ LLDPE ಅಂತ ಬರ್ತದೆ, ಅಂದರೆ ಲೀನಿಯರ್ ಲೋ ಡೆನ್ಸಿಟಿ ಪಾಲಿಇಥಲೀನ್ ಅಂತೇಳಿ. ಇದು PVC, ಇದು ಡ್ರಿಪ್ಪಿನ ಪೈಪಿಗೆ ಉಪಯೋಗಿಸುವಂಥ ರಾ ಮೆಟೀರಿಯಲ್. ಅದೇ ರೀತಿಯಲ್ಲಿ PP, HD, LD ಆ ಥರ ಬರ್ತದೆ. PP ಅಂದರೆ ಪಾಲಿಪರ್ಪಲೈನ್, ಮತ್ತು HD ಅಂದರೆ ಹೈ ಡೆನ್ಸಿಟಿ ಪಾಲಿಎಥಲೈನ್. ಆಮೇಲೆ ಪಾಲಿಸ್ಟೈರಿನ್ ಅಂತ ಬರ್ತದೆ, ಇಲ್ಲದ್ರೆ ABS ಅಂತ ಬರ್ತದೆ, ಅಕ್ರಿಲಿಯೋಬಿಟಡೈನ್ ಸ್ಟೈರಿನ್ ಅಂತ. ಈ ಥರ ತುಂಬ ಐಟಮ್ಸ್ಗಳು ಇರ್ತದೆ. ನಾರ್ಮಲಿ ಕೆಲವು ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂತ ಇರ್ತದೆ, ಅದು ಸಣ್ಣ ಸಣ್ಣ ಐಟಮ್ಗೆ ನೀವು ನೋಡಿರ್ಬೋದು. ಕೆಲವು ಇಲೆಕ್ಟ್ರಾನಿಕ್ ಐಟಮ್ಗಳಲ್ಲಿ ಉಪಯೋಗಿಸುವಂಥ ಪ್ಲಾಸ್ಟಿಕ್, ನಮಗೆ ಅದು ಇಲ್ಲಿ ಉಪಯೋಗ ಬರುವಂಥದ್ದು ಕಮ್ಮಿ. ನಮಗೆ ಬರುವಂಥದ್ದು ಇರಿಗೇಷನ್ಗೆ ಹಾಕುವಂಥದ್ದು ಹೆಚ್ಚಾಗಿ ಲೋ ಡೆನ್ಸಿಟಿ ಪಾಲಿಎಥಲೈನ್, ಹೈ ಡೆನ್ಸಿಟಿ ಪಾಲಿಎಥಲೈನ್ ಮತ್ತು ಪಾಲಿಪ್ರೊಪಲೈನ್. ಈ ಐಟಮ್ಗಳನ್ನೆಲ್ಲ ನೀವು ತರಿಸಿರಲಿಲ್ಲ? ಈ ಐಟಮ್ಗಳು ನಮಗೆ ಹೆಚ್ಚಾಗಿ ಮಂಗಳೂರಿನಲ್ಲಿರೋ ಕನ್ಸೈನಿ ಏಜೆಂಟುಗಳು ಅಂತ ಇದ್ದಾರೆ. ಮೊದಲೆಲ್ಲ ನಾವು ಬ್ಯಾಂಗ್ಳೂರಿಂದ ತರಿಸ್ತಾ ಇದ್ದೆವು, ಇಲ್ಲಿ ಕನ್ಸೈನಿ ಏಜೆಂಟುಗಳು ಜಾಸ್ತಿ ಇರಲಿಲ್ಲ. ಸೊ ಅಲ್ಲಿಂದ ನಾವು ಬ್ಯಾಂಗ್ಳೂರಿಂದ ತರಿಸ್ತಾ ಇದ್ದೆವು. ಈಗ ಬೇಕಾದಷ್ಟು ಜನ ಮಂಗಳೂರಿನಲ್ಲಿ ಕನ್ಸೈನಿ ಏಜೆಂಟುಗಳಿದ್ದಾರೆ, ಅವ್ರ ಕೈಯಿಂದ ನಾವು ಅದನ್ನು ಪ್ರೊಕ್ಯೂರ್ ಮಾಡ್ತೇವೆ. ಕೆಲವು ಸ್ವಲ್ಪ ಒಂದು 500 kgಲ್ಲಿದ್ದರೆ ಅವರು ನಮ್ಮ ಗಾಡಿಯಲ್ಲಿ ಹಾಕಿ ಇಲ್ಲಿಗೆ ಕಳಿಸ್ತಾರೆ. ಯಾಕಂದರೆ ದಯಾಳ್ ಪಾರ್ಸೆಲ್ ಇರ್ಬೋದು, ಯಾವುದೋ ಪಾರ್ಸೆಲ್ಗೆ ಹಾಕ್ತೇವೆ. 2 ಟನ್ 3 ಟನ್ ಇದ್ದರೆ ಒಂದು ಅವರು ಕಳಿಸ್ತಾರೆ, ಇಲ್ಲದೆ ನಮ್ಮ ಗಾಡಿಯನ್ನು ಹೋಗಿ ನಾವು ತಗೊಂಡು ಬರ್ತೇವೆ. ಹಾಗೆ ಇದು ರಾ ಮೆಟೀರಿಯಲ್ನ ಸೈಡ್ನಲ್ಲಿ ಹೀಗಾಯಿತು. ನಾವು ಇದನ್ನು ಮಾಡುವಂಥ ವ್ಯವಸ್ಥೆ ಹೇಗೆ ಅಂತ ಹೇಳೋದನ್ನು ನಾನು ಹೇಳ್ತೇನೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಮೆಷಿನರಿ ಮತ್ತು ಪ್ರೊಡಕ್ಷನ್ ಎಂಡ್ ಆಗುವಲ್ಲಿವರೆಗಿನ ಪ್ರೊಸೀಜರ್ ಹೇಗೆ ಅಂತ ಹೇಳ್ತೇನೆ. ಫಸ್ಟಿಗೆ ಯಾವುದೇ ರಾ ಮೆಟೀರಿಯಲ್ಸ್ ಇದ್ದರೆ ಆ ರಾ ಮೆಟೀರಿಯಲ್ಸ್ ಬರುವಾಗ ಅದರಲ್ಲಿ ಮಾಯಿಶ್ಚರ್ ಅಂತ ಇರ್ತದೆ. ಯಾಕಂದರೆ ಈ ಮಳೆಗಾಲದಲ್ಲಿ ನೀರನ್ನು ಎಳೆಯುವಂಥ ಒಂದು ಇದಿದೆ ಅದಕ್ಕೆ ರಾ ಮೆಟೀರಿಯಲ್. ಹೌದು, ಅದಕ್ಕೆ ಎಂತ ಮಾಡಬೇಕು ಅಂದರೆ ನಾವು ಅದರಲ್ಲಿರುವಂಥ ಮಾಯಿಶ್ಚರನ್ನು ತೆಗಿಬೇಕು. ಅದಕ್ಕೋಸ್ಕರ ಇದು ಮಿಕ್ಸರ್ಸ್, ಇದೆರಡು ಮಿಕ್ಸರ್ಸ್. ಇದರಲ್ಲಿ ಎಂತ ಆಗ್ತದೆ ಅಂದರೆ ಇದರಲ್ಲಿ ಹೈ ಸ್ಪೀಡ್ನಲ್ಲಿ ಒಂದು 4 ಬ್ಲೇಡ್ಗಳಿದೆ, ನಿಮಗೆ ಇದರೊಳಗೆ ನೋಡ್ಬೋದು ಬೇಕಾದರೆ.
ಈ ಬ್ಲೇಡುಗಳನ್ನು ನಾವು ಮೆಟೀರಿಯಲ್ ಹಾಕಿ ಹೈ ಸ್ಪೀಡ್ನಲ್ಲಿ ತಿರುಗಿಸಿಕೊಳ್ಳಿ ಅಂತ ಆಗ್ತಂದರೆ ಅದರ ರಾ ಮೆಟೀರಿಯಲ್ ಬಂದು ಈ ಸೈಡ್ನ ವಾಲ್ವಿಗೆ ಹೊಡಿತದೆ, ಅಲ್ಲಿ ಫ್ರಿಕ್ಷನಲ್ ಹೀಟ್ ಅಂತ ಆಗ್ತದೆ. ಅದು ಸಾಧಾರಣ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೊಡೆದಾಗ ತುಂಬ ಫ್ರಿಕ್ಷನ್ ಆಗಿ ಇದು ಮುಟ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಹೀಟ್ ಆಗ್ತದೆ. ಆಗ ಆಟೋಮೆಟಿಕ್ ಆಗಿ ಆಗ್ತದೆ ಅಂದರೆ ಅದರ ಮಾಯಿಶ್ಚರ್ ಎಲ್ಲ ಮೇಲೆ ಬರ್ತದೆ. ಯಾವಾಗಲೂ ಬಿಸಿಯಾದಂಥ ವಸ್ತು ಮೇಲೆ ಬಂದೇ ಬರ್ತಲ್ಲ, ಅದೇ ಥರದಲ್ಲಿ ಎಲ್ಲ ಮೇಲಕ್ಕೆ ಬರ್ತದೆ ನೀರಿನ ಅಂಶ. ಆವಾಗ ನಾವು ಇದಕ್ಕೊಂದು ಕವರ್ ಮಾಡಿರ್ತೇವೆ, ಅದರಲ್ಲಿ ಬಂದು ಕೆಳಗೆ ಬೀಳ್ತದೆ. ಈ ಥರ ಕೆಲವು ನಾವು ಗೋಣಿ ಕಟ್ಟಿರ್ತೇವೆ, ಗೋಣಿ ಎಳ್ಕೊಳ್ತದೆ. ಇಲ್ಲದಿದ್ದರೆ ಇದನ್ನು ತೆಗೆದು ಒಮ್ಮೆ ಕ್ಲೀನ್ ಮಾಡಿದ ಕೂಡ ಅದೆಲ್ಲ ಹೋಗ್ತದೆ. ಈ ಬಿಸಿಯಾದಂಥ ಮೆಟೀರಿಯಲನ್ನು ನಾವು ಮುಂದಕ್ಕೆ ನಾನು ನಿಮಗೆ ಫಸ್ಟಿಗೆ ಲ್ಯಾಟ್ರಲ್ ಪೈಪಿನ ಬಗ್ಗೆ ಹೇಳ್ತೇನೆ. ಇದರಲ್ಲಿ ನಾವೀಗ ಹಾಕುವಂಥ ಮೆಟೀರಿಯಲ್ ರಾ ಮೆಟೀರಿಯಲ್ LLDPE ಅಂದರೆ ಲೀನಿಯರ್ ಲೋ ಡೆನ್ಸಿಟಿ ಪಾಲಿ ಇಥಲೀನ್ ಅಂತ. ಅದೀಗ ಬಿಸಿಯಾದ ಕೂಡಲೇ ಇದರಲ್ಲಿ ನಾವೊಂದು ಮಾಸ್ಟರ್ ಬ್ಯಾಚ್ ಅಂತ ಹಾಕ್ತೇವೆ. ನಾರ್ಮಲಿ ಬರುವಂಥ ಪಾಲಿಎಥಿಲೀನ್ ಅಂತ ಹೇಳುವಂಥದ್ದು ಬೇಸಿಕ್ ರಾ ಮೆಟೀರಿಯಲ್ ಹೌದು, ಎಲ್ಲ ಪಾಲಿಮರ್ಗಳು, ಇದೆಲ್ಲ ಪಾಲಿಮರ್ನಲ್ಲಿ ಬರ್ತದೆ. ಈ ರಾ ಮೆಟೀರಿಯಲ್ಗೆ ನಾವು ಬರುವಂಥ ಕಲರ್ ಯಾವುದಂದ್ರೆ ಬರುವಾಗ ಇರುವಂಥ ಕಲರು ವೈಟಲ್ಲೇ ಇರ್ತದೆ. ನಾರ್ಮಲ್ ಅದಕ್ಕೆ ಯಾವುದೇ ಕಲರ್ಗಳು ಬರುವುದಿಲ್ಲ. ಆಮೇಲೆ ಯಾವುದೇ ಕಲರ್ ಬೇಕಾದರೆ ನಾವು ಆ ಕಲರನ್ನು ಅದಕ್ಕೆ ಮಿಕ್ಸ್ ಮಾಡ್ತೇವೆ. ಸೊ ಈಗ ನಮಗೆ ಲ್ಯಾಟ್ರಲ್ ಮಾಡಬೇಕು ಅಂತಂದರೆ ಪೈಪ್ಗಳು ಮಾಡಬೇಕಂದ್ರೆ ಕಪ್ಪು ಕಲರಲ್ಲಿ ಬೇಕು. ಹೊರಗೆ ಯಾವಾಗ ಯೂಸ್ ಮಾಡ್ತೇವೆ ನಾವು, ಹೊರಗಿನ ಅಟ್ಮಾಸ್ಫಿಯರಕ್ಕೆ ಯೂಸ್ ಮಾಡುವಂಥ ಯಾವುದೇ ಮೆಟೀರಿಯಲ್ ಕಪ್ಪು ಕಲರ್ನಲ್ಲಿ ಇದ್ದರೆ ಒಳ್ಳೆಯದು. ಇಲ್ಲದ್ರೆ ಎಂತ ಆಗ್ತದೆ ಅಂದರೆ ಅಟ್ಮಾಸ್ಫಿಯರಕ್ಕೆ ಡಿಗ್ರೇಡೇಷನ್ ಅಂತ ಆಗ್ತದೆ, ಬೇಗ ಕಟ್ ಆಗೋದು ಹಾಗಿರೋದೆಲ್ಲ ಆಗ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಜಾಸ್ತಿ ಫಿಲ್ಲರ್ ಆಗಿ ಕಾರ್ಬನ್ ಬ್ಲ್ಯಾಕನ್ನು ಉಪಯೋಗ ಮಾಡ್ತೇವೆ, ಮಾಸ್ಟರ್ ಬ್ಯಾಚ್ ಆಗಿ ಅದೇ ಇರ್ತದೆ. ಅದರ ಒಟ್ಟಿಗೆ ಇನ್ನೊಂದು ಮೆಟೀರಿಯಲನ್ನು ನಾವು ಹಾಕ್ತೇವೆ, UV ಅಂತ ಹೇಳಿ, ಅಂದರೆ ಈ ಅಲ್ಟ್ರಾ ವೈಲೆಟ್ ರೇಸ್ ಅಂತೇಳಿ ಸೂರ್ಯನ ಕಿರಣಗಳಲ್ಲಿ ಇರ್ತದೆ. ಅದು ಅದಕ್ಕೆ ಹೋಯಿತು ಅಂತಾರೆ ಡಿಗ್ರೇಡೇಷನ್ ಆಗ್ತದೆ, ಕಟ್ ಆಗ್ತದೆ. ಅದಕ್ಕೋಸ್ಕರ ಆ UV ಹೇಳುವಂಥ ಒಂದು ಕೆಮಿಕಲನ್ನು ನಾವು ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜಲ್ಲಿ ನಾವು ಅದಕ್ಕೆ ಹಾಕ್ತೇವೆ, ಎಲ್ಲ ಒಂದೇ ಕಡೆ ಮಿಕ್ಸ್ ಮಾಡ್ತೇವೆ. ಆಮೇಲೆ ಇನ್ನೊಂದು PPA ಅಂತ ಬರ್ತದೆ, ಅದಂದರೆ ಪಾಲಿಮರ್ ಪ್ರೊಸೆಸಿಂಗ್ ಏಡ್ ಅಂತೇಳಿ. ಅಂದರೆ ಇದು ಯಾವುದೇ ಅದರ ಪ್ರೊಸೆಸ್ ಆಗಬೇಕು ಅಂದರೆ ಸ್ಮೂತಾಗಿ ಪ್ರೊಸೆಸ್ ಆಗೋದಕ್ಕೋಸ್ಕರ ಅದೊಂದು ಮೆಟೀರಿಯಲ್ ಹಾಕ್ತೇವೆ. ಸೊ ಇದನ್ನು ಮೂರನ್ನು ಮಿಕ್ಸ್ ಮಾಡಿ ಇದು ಹೀಟ್ ಆದಮೇಲೆ ಇದನ್ನು ನಾವು ತೆಕ್ಕೊಂಡು ಈಚೆ ಬರ್ತೇವೆ. ನೋಡಿ, ಇದೀಗ ನಾವು ಅಲ್ಲಿ ಬಿಸಿ ಮಾಡಿ ತಂದಂಥ ರಾ ಮೆಟೀರಿಯಲನ್ನು ಇದರೊಳಗೆ ಹಾಕ್ತೇವೆ. ಇದಕ್ಕೆ ಹಾಪರ್ ಅಂತ ಹೆಸರು. ಇದು ಮೆಟೀರಿಯಲನ್ನು ಫೀಡ್ ಮಾಡುವಂಥ ಭಾಗ ಈ ಮೆಷಿನಲ್ಲಿ. ಇದಕ್ಕೆ ಎಕ್ಸ್ಟ್ರೂಡರ್ ಅಂತ ಹೇಳ್ತಾರೆ ಈ ಮೆಷಿನಲ್ಲಿ. ಈ ಎಕ್ಸ್ಟ್ರೂಡರ್ನಲ್ಲಿ ಯಾವುದೆಲ್ಲ ಭಾಗಗಳಿರ್ತದೆ, ಫಸ್ಟಿಗೆ ಒಂದು ಮೋಟರ್ ಇರ್ತದೆ, ಆಮೇಲೆ ಇದು ಗೇರ್ ಬಾಕ್ಸು, ಇದಕ್ಕೆ ಹೌಸಿಂಗ್ ಅಂತ ಹೇಳ್ತಾರೆ. ಯಾಕಂದರೆ ಈ ಬ್ಯಾರಲನ್ನು ಹಿಡ್ಕೊಳ್ಳಿಕ್ಕೆ ಇರುವಂಥ ಭಾಗ ಇದು ಹೌಸಿಂಗ್ ಅಂತ. ಇದರಲ್ಲಿ ದೊಡ್ಡ ದೊಡ್ಡ ಬೇರಿಂಗ್ಗಳಿರ್ತದೆ. ಟೋಟಲ್ ಬೇಸಿಗೆ ಇದು ಫಿಟ್ ಆಗಿರ್ತದೆ. ಇದನ್ನು ಮುಂದಕ್ಕೆ ಒಂದು ಬ್ಯಾರಲ್ ಬರ್ತದೆ. ಈ ಬ್ಯಾರಲ್ನ ಯಾವ ಥರ ಇರ್ತದೆ ಅಂದರೆ ಇದರ ಒಳಗೆ ಒಂದು ಹಾಲು, ಒಂದು ಬೋರ್ ಆದಂಥ ಜಾಗ ಇರ್ತದೆ. ಅದರೊಳಗೆ ಒಂದು ಸ್ಕ್ರೂ, ಆ ಸ್ಕ್ರೂ ತಿರುಗ್ತಾ ಇರ್ತದೆ. ತಿರುಗ್ತಾ ಇರುವಾಗ ನಾವು ಹಾಕಿದಂಥ ಮೆಟೀರಿಯಲ್ ಇಲ್ಲಿ ಅದು ಈ ಸ್ಕ್ರೂವಿನಲ್ಲಿ ಪಾಸ್ ಆಗ್ತಾ ಬರ್ತದೆ. ಅದಕ್ಕಿಂತ ಮೊದಲು ಎಂತ ಆಗಬೇಕು ಅಂತಂದರೆ ಈ ಮೆಟೀರಿಯಲ್ ಇದರ ಮೂಲಕ ಬರಬೇಕು ಅಂತಾದರೆ ಇಲ್ಲಿ ಹೀಟಿಂಗ್ ಮಾಡಬೇಕು. ಇದು ಪರ್ಟಿಕ್ಯುಲರ್ ಹೀಟ್ ಬರಬೇಕು. ಪ್ರತಿಯೊಂದು ಮೆಟೀರಿಯಲ್ಗೂ ಇಂತಿಷ್ಟು ಹೀಟಿಂಗ್ ಟೆಂಪರೇಚರ್ ಅಂತ ಇರ್ತದೆ. ಅಷ್ಟು ಟೆಂಪರೇಚರ್ ಬಂದ ಮೇಲೆ ನಾವು ಅದನ್ನು ರನ್ ಮಾಡಬೇಕು. ಇಲ್ಲದಿದ್ದರೆ ಎಂತ ಆಗ್ತಂದರೆ ಈ ಸ್ಕ್ರೂವಿನ ಮೇಲೆ ಲೋಡ್ ಆಗ್ತದೆ, ಆ ಮೋಟರ್ನ ಮೇಲೆ ಲೋಡ್ ಆಗ್ತದೆ, ಮೋಟರ್ ಬರ್ನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇದಕ್ಕೆ ಬೇಕಾಗುವಷ್ಟು ಹೀಟ್ ಬಂದ ಕೂಡಲೇ ನಾವು ಇದನ್ನು ಆನ್ ಮಾಡಿದರೆ ಇದರೊಳಗೆ ಇರುವಂಥ ಮೋಲ್ಟನ್ ಸ್ಟೇಟ್ ಅಂತ ಹೇಳ್ತಾರೆ, ನೀರಾಗುವುದಿಲ್ಲ ಅಥವಾ ಗಟ್ಟಿ ಇರೋದಿಲ್ಲ, ಒಂಥರ ಮಧ್ಯಮದಲ್ಲಿ ಇರ್ತದೆ. ಅದನ್ನು ಎಂತ ಮಾಡ್ತಂದರೆ ಈ ಸ್ಕ್ರೂ ಅದನ್ನಿಗೆ ಪುಷ್ ಮಾಡ್ತಾ ಹೋಗ್ತದೆ. ಇದು ತಿರುಗ್ತಾ ಹೋದಾಗ ಮೆಟೀರಿಯಲ್ ಇಲ್ಲಿ ಬರ್ತದೆ. ಇಲ್ಲಿ ನಿಮಗೆ ನೋಡ್ಬೋದು, ಇದು ಇದರ ಸ್ಕ್ರೂವಿನ ಹೆಡ್ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಡೈಯನ್ನು ಸೆಟ್ ಮಾಡಿರ್ತೇವೆ ಈ ಪೋರ್ಷನಲ್ಲಿ. ಇಲ್ಲಿ ಕೂಡ ಕಾಯಿಲ್ ಇರ್ತದೆ, ಇಲ್ಲಿ ಸಹ ಕಾಯಿಲ್ ಇರ್ತದೆ. ಇದರಲ್ಲಿ ನಮಗೆ ಬೇಕಾದಂಥ ಸೈಜಿನ ಡೈಯನ್ನು ನಾವು ಇಲ್ಲಿ ಫಿಟ್ ಮಾಡಿರ್ತೇವೆ. ಸೊ ಅದರ ಒಳಗಿಂದ ಈ ಮೆಟೀರಿಯಲ್ ಹೊರಗೆ ಬರಲಿಕ್ಕೆ ಶುರುವಾಗ್ತದೆ. ಇದು ಹೊರಗೆ ಬಂದ ಕೂಡಲೇ ಇದು ಇಲ್ಲಿ ಈ ನೀರಿನ ಮೂಲಕ ಅಲ್ಲಿಗೆ ಬರ್ತದೆ. ಇದು ಕೂಲಾಗಿರ್ತದೆ, ನೀರು ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ. ನೀರು ಬಿಸಿ ಆಗೋದಾಗ ಇದಕ್ಕೆ ನೀರು ಬಂದು ಬೀಳ್ತದೆ, ಹಾಗೆ ಹೊರಗೆ ಹೋಗ್ತಾ ಇರ್ತದೆ. ಸೊ ಇದರ ಕೂಲಿಂಗೋಸ್ಕರ ನಮ್ಮ ಹತ್ರ ಬೇರೊಂದು ಕೂಲಿಂಗ್ ಯೂನಿಟ್ ಕೂಡ ಇರ್ತದೆ. ಯಾಕಂದರೆ ರನ್ ಆಗುವ ಬಿಸಿ ಪ್ಲಾಸ್ಟಿಕ್ ಉಂಟು ಅಂತಾದರೆ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ನೀರು ಸಾಧಾರಣ ಕೈ ಹಾಕಲಿಕ್ಕೆ ಆಗೋದಷ್ಟು ಬಿಸಿ ಆಗ್ತದೆ. ಈ ಬಿಸಿಯನ್ನು ತಂಪು ಮಾಡಲಿಕ್ಕೆ ನಮ್ಮ ಹತ್ರ ಒಂದು ಕೂಲಿಂಗ್ ಯೂನಿಟ್ ಉಂಟು. ಅದೆಂತ ಮಾಡ್ತಂದರೆ ನೀರನ್ನು ಕೂಲ್ ಮಾಡ್ತಾ ಇರ್ತದೆ. ಸೊ ಇಲ್ಲಿಯ ಟೆಂಪರೇಚರ್ ಸಾಧಾರಣ 20-25 ಡಿಗ್ರಿಯಲ್ಲಿ ಮೇಂಟೈನ್ ಆಗ್ತಾ ಇರ್ತದೆ. ಸೊ ಇಲ್ಲಿ ಬಂದಂಥ ಪೈಪನ್ನು ನಾವೆಂತ ಮಾಡ್ತೇವೆ ಅಂದರೆ ನಮಗೆ ಬೇಕಾದ ಸೈಜ್ ಬರಬೇಕು ಅಂತೇಳಿದರೆ ನಾವು ಅಲ್ಲಿಂದ ಪೈಪನ್ನು ಕಂಟ್ರೋಲ್ ಮಾಡಬೇಕು. ಪೈಪ್ ತೋರ ಇರಲಿ ಸಪುರ ಇರಲಿ, ಈಗ ನಿಮಗೆ 8 mm ಇರ್ಬೋದು, 12 mm ಇರ್ಬೋದು, 16 mm ಇರ್ಬೋದು. ಆ ಮೆಷರ್ಮೆಂಟ್ ಕೊಡಲಿಕ್ಕೆ ಎಂತ ಅಂದರೆ ಇಲ್ಲೊಂದು ಏರ್ ಇದು ಅಂತ ಇದೆ. ಇದು ಏರ್. ಈಗ ಇದನ್ನು ನಾವು ಗಾಳಿಯನ್ನು ಬಿಟ್ಟ ಕೂಡಲೇ ಎಂತ ಆಗ್ತದೆ ಅಂದರೆ ಅದನ್ನು ಬಲ್ಜು ಮಾಡ್ತದೆ. ಅದರಲ್ಲಿ ಬರುವಂಥ ಮೆಟೀರಿಯಲ್ನ ಸ್ಪೀಡ್ ಒಂದೇ ಮತ್ತು ಬರುವಂಥ ಮೆಟೀರಿಯಲ್ನ ಕ್ವಾಂಟಿಟಿ ಒಂದೇ ಇರ್ತದೆ. ಅದನ್ನು ತೋರ ಅಥವಾ ಸಪುರ ಮಾಡಬೇಕಂದ್ರೆ ನಾವಿಲ್ಲಿ ಏರ್ ಕೊಡಬೇಕಾಗ್ತದೆ. ಇಲ್ಲಿ ಏರ್ ಕೊಟ್ಟ ಕೂಡಲೇ ಅದರ ಸೈಜ್ ಬರ್ತದೆ. ಸೈಜ್ ಬಂದ ಕೂಡಲೇ ನಾವು ಇದು ಟೇಕ್ ಆಫ್ ಕನ್ವೇಯರ್ ಅಂತ ಹೇಳ್ತಾರೆ. ಇದರಲ್ಲಿ 2 ರಬ್ಬರ್ನ ಬೆಲ್ಟ್ಗಳಿರ್ತದೆ. ಈಗ ಅಲ್ಲಿಂದ ನೀವು ಸೈಜಿಗೆ ಹೇಳಿದ್ರಿ, ಇಲ್ಲಿಂದ ಯಾವ ಸೈಜ್ ಇದ್ರೆ ಇಲ್ಲಿಂದ ಪಾಸ್ ಆಗಿ ಇಲ್ಲಿ ಬರ್ತದೆ. ದೊಡ್ಡ ಸೈಜ್ ಈ ಸೈಜಿಗಿಂತ ದೊಡ್ಡದಾಗೋದಿಲ್ಲ. ಇದರಲ್ಲಿ ಈ ಮೆಷಿನಲ್ಲಿ ಮ್ಯಾಕ್ಸಿಮಮ್ ಸೈಜ್ ಆಗುವಂಥದ್ದು 1 ಇಂಚು. ಅದಕ್ಕಿಂತ 1 ಇಂಚು ಮ್ಯಾಕ್ಸಿಮಮ್ ಇರೋದು. ನಮಗೆ ಇದಕ್ಕಿಂತ ದೊಡ್ಡ ಸೈಜ್ ಬೇಕು ಅಂತ ಹೇಳಿದ್ರೆ ಮೆಷಿನ್ನ ಸೈಜ್ ಚೇಂಜಸ್ ಬರ್ತದೆ. ದೊಡ್ಡ ಮೆಷಿನ್ ಬೇಕಾಗ್ತದೆ. ದೊಡ್ಡ ಮೆಷಿನ್ಗಳು ಸಹ ಸಿಗ್ತದೆ ನಿಮಗೆ. ನಮಗೆ ಮ್ಯಾಕ್ಸಿಮಮ್ ಇಲ್ಲಿ ಈ ಮೆಷಿನಲ್ಲಿ ಆಗುವಂಥ ಕೆಪಾಸಿಟಿ 25 kg per hour.
1 ಗಂಟೆಗೆ 25 kg. ಈಗ ನಿಮಗೆ 16 mm ಲ್ಯಾಟ್ರಲ್ ನೀವು ತೆಗಿತೀರಂತಾರೆ, ಒಂದು 16 mm ಲ್ಯಾಟ್ರಲ್ ಪೈಪಿನ ವೆಯ್ಟ್ ಬಂದು 5 kg ಇರ್ತದೆ. ಅಂದರೆ 1 ಗಂಟೆಗೆ 5 ರೋಲ್ ಬರ್ತದೆ. ಹಾಗೆ ಅದು ಅದರ ಕೆಪಾಸಿಟಿ ಮೇಲೆ ಹೋಗ್ತದೆ. ನೆಕ್ಸ್ಟ್ ಬಂದಂಥ ಪೈಪನ್ನು ನಾವು ಈ ಟೇಕ್ ಆಫ್ ಕನ್ವೇಯರ್ ಅಂತ ಇದಕ್ಕೆ ಹೆಸರು. ಇದರಲ್ಲಿ ಎಂತ ಆಗ್ತದೆ, ಇದರಲ್ಲಿ ಈ ರಬ್ಬರ್ನ ಬೆಲ್ಟ್ ಇರ್ತದೆ, ಅದರಲ್ಲಿ ಒಂಥರ ಹಲ್ಲಿನ ಥರದ ಇದಿರ್ತದೆ, ಡಿಸೈನ್ ಇರ್ತದೆ. ಅದೆಂತ ಆಗ್ತದೆ, ಪೈಪನಿಗೆ ಕಚ್ಚಿ ಹಿಡಿತದೆ, ಜಾರರಾಗಿ ಹಿಡಿತದೆ. ನಾವು ಇದನ್ನಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ ನೋಡಿ. ಈ ಥರ ಅಡ್ಜಸ್ಟ್ ಮಾಡಿದರೆ ಇದು ಮೇಲೆ ಕೆಳಗೆ ಹೋಗ್ತದೆ. ತೋರದ ಪೈಪಿಗೆ ನಾವು ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಇದು ಮೇಲೆ ಹೋಗ್ತದೆ, ಆ ಸೈಜನ್ನು ಹಿಡ್ಕೊಳ್ತದೆ. ನೀವು ಅದನ್ನು ಜಾಸ್ತಿ ಟೈಟ್ ಇಟ್ಕೊಳ್ಳಿ ಚಪಟ ಆಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಅದನ್ನು ಹಿಡಬೇಕಾಗ್ತದೆ. ಇಲ್ಲಿ ಒಂದು ಪೈಪನ್ನು ಇಲ್ಲಿ ಕೌಂಟ್ ಮಾಡ್ತದೆ. ಅದು ಇಲ್ಲಿ ಕೌಂಟರ್ ಉಂಟು, ಅದು ಎಷ್ಟು ಮೀಟರ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಕೌಂಟ್ ತೋರಿಸ್ತದೆ. ನಮಗೆ 100 ಮೀಟರ್, 200 ಮೀಟರ್, 300 ಮೀಟರ್ ಅಂತ ಈ ಕೌಂಟರ್ನ ಮೇಲೆ ಸೆಟ್ ಅವಾಗ ಕಟ್ ಮಾಡ್ತೇವೆ ನಾವು. ಅವಾಗ ಇಲ್ಲಿ ಬಂದಂಥ ಪೈಪನ್ನು ನಾವು ಇದಕ್ಕೆ ಸುತ್ತೇವೆ. ಇದಕ್ಕೆ ಆ್ಯಕ್ಚುಲಿ ಮ್ಯಾನ್ಯಲ್ ವೈಂಡಿಂಗ್ ಮಾಡಿದ್ದೇವೆ, ಇದರಲ್ಲಿ ಸಹ ಆಟೋಮೆಟಿಕ್ ಬರ್ತದೆ. ಬಟ್ ಇದು ಮ್ಯಾನ್ಯಲ್ ವೈಂಡಿಂಗ್. ಬಂದದ್ದನ್ನು ಈ ಥರ ನಾವು ಸುತ್ತುತ್ತಾ ಬರ್ತೇವೆ. ಅದು 100 ಮೀಟ್ರ್ ಆಗೋ ಅಲ್ಲಿ ಕಾಣ್ತದೆ. ಆವಾಗ ನಾವು ಇಲ್ಲಿ ಜಾಗ್ರತೆ ಇರಬೇಕಾದಂತಂದರೆ ಈ 100 ಮೀಟರ್ ಬರುವಾಗ ಗಾಳಿಯನ್ನು ಯಾವ ಕಾರಣಕ್ಕೂ ಹೋಗಲಿಕ್ಕೆ ಬಿಡಬಾರ್ದು. ಒಮ್ಮೆ ಗಾಳಿ ಹೋದರೆ ಹೇಗೇನು ನೀವು ಅಲ್ಲಿ ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಯಾಕಂದರೆ ಬರ್ತಾ ಇರುವಾಗ ಅದಕ್ಕೋಸ್ಕರ ನಾವು ಎಂತ ಮಾಡ್ತೇವೆ, ಇಲ್ಲಿ ಇದನ್ನು ಮಡಚ್ತೇವೆ. ಮಡಚಿ ಅಲ್ಲಿ ಒಂದು ಬಳ್ಳಿ ಕಟ್ತೇವೆ. ಬಳ್ಳಿ ಕಟ್ಟುವಾಗ ಗಾಳಿ ಹೋಗಲಿಕ್ಕಿಲ್ಲ. ಅದಕ್ಕೆ ಆಚೆ ಕಟ್ ಮಾಡಿದ ಕೂಡಲೇ ಅದರಲ್ಲಿ ಬಂದ ಗಾಳಿ ಅದರೊಳಗೆ ಇರ್ತದೆ. ಇದನ್ನು ತೆಗಿತೇವೆ. ತೆಗೆದು ನೆಕ್ಸ್ಟ್ ರೋಲ್ ಇದರಲ್ಲಿ ಬರ್ತದೆ. ಈ ಥರ ಕಟ್ ಮಾಡುವಾಗ ಜಾಗ್ರತೆ ಬೇಕು. ಒಮ್ಮೆ ನೀವು ಕಟ್ಟು ಮಾಡಿದಿ ಅಂತ ಆದರೆ ಗಾಳಿ ಎಲ್ಲಿಯಾರು ಹೋದರೆ ಮತ್ತೆ ಈಗ ಅಲ್ಲಿ ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಪುನಃ ಅಲ್ಲಿ ಒತ್ತಿ ಕೊಟ್ಟು ಆ ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಹಾಗೆ ಅದರ ಮಟ್ಟಿಗೆ ನಾವು ಜಾಗ್ರತೆ ಬೇಕು. ಹೌದು, ಡಬಲ್ ಕೆಲಸ ಆಗ್ತದೆ, ವೇಸ್ಟೇಜ್ ಬರ್ತದೆ. ಹಾಗೆ ಕರೆಂಟ್ ಹೋದ ಕೂಡಲೇ ನಮಗೆ ಆಗುವ ಸಮಸ್ಯೆ ಅದು. ಕರೆಂಟ್ ಹೋದ ಕೂಡಲೇ ವೇಸ್ಟೇಜ್ ಬರ್ತದೆ. ಒಂದು 5-10 ಮೀಟ್ರ್ ವೇಸ್ಟ್ ಆಗ್ತದೆ. ಇದು ಪೈಪು ಮಾಡುವಂಥ ಸಿಸ್ಟಮ್. ಆಮೇಲೆ ಅದಕ್ಕೆ ಕ್ಲ್ಯಾಂಪ್ ಹಾಕ್ತೇವೆ. ಪೈಪು ಅಂದರೆ ತಯಾರಾದ ಪೈಪ್ ಯಾವ ರೀತಿ ಇರ್ತದೆ? ತಯಾರಾದ ಪೈಪು ಈ ಥರ ಇರ್ತದೆ. ಬನ್ನಿ ನೋಡಿ, ಇದು ಕಡೆಗೆ ತಯಾರಾದಂಥ ಪೈಪ್. ಇದರಲ್ಲಿ ಈಗ 100 ಮೀಟರ್ ಅಷ್ಟು ಪೈಪ್ ಉಂಟು. ಈ ಪೈಪಿನ ತೂಕ ಬಂದು 4800ರಿಂದ 5 kg ಬರ್ತದೆ. ಅದನ್ನು ನಾವು ಆದ ಕೂಡಲೇ ಇದು ರೆಡಿ ಟು ಡೆಲಿವರಿ ಆದ ಕೂಡಲೇ 3 ಕ್ಲ್ಯಾಂಪ್ಸ್ ಹಾಕ್ತೇವೆ. ಇದರಲ್ಲಿ ಕ್ಲ್ಯಾಂಪಿಗೂ ಸಹ ಅಷ್ಟೇ ನಿಮಗೆ ಕಲರ್ ಇರ್ತದೆ. ನಿಮಗೆ ಇದರಲ್ಲಿ ಫಸ್ಟ್ ಗ್ರೇಡ್ನ ಇದು ಒಂದು ಸಾಧಾರಣ ಈ ಕಲರ್ನಲ್ಲಿ ಬರ್ತದೆ, ವೈಟ್. ನಾವು ಅದು ಅವರವರೇ ಮಾಡಿಕೊಳ್ಳೋದು. ಮತ್ತು ಅಲ್ಲಿ ಸೆಕೆಂಡ್ ಗ್ರೇಡ್ ಅಂತಲ್ಲಿ ಬರ್ತದೆ, ಅದಿದ್ದರೆ ಅದರಲ್ಲಿ ಕಲರ್ ಬೇರೆ ಹಾಕ್ತೇವೆ. ಅದು ಮಿಕ್ಸಿಂಗ್ ಕ್ವಾಲಿಟಿ. ಇದು ಒರಿಜಿನಲ್ ಕ್ವಾಲಿಟಿಯಲ್ಲಿ ಇರ್ತದೆ. ಇದಕ್ಕೆ ಯಾವುದೇ ಮಿಕ್ಸಿಂಗ್ ಇರೋದಿಲ್ಲ. ಅದು ಸೆಕೆಂಡ್ ಕ್ವಾಲಿಟಿಯದ್ದು ಇರ್ತದೆ. ಆಮೇಲೆ ಇದಕ್ಕೆ ಎಂತ ಆಗ್ತದೆ ಅಂದರೆ ಯಾವುದೇ ಪೆಟ್ಟಾಗದಾಗ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕ್ತಿದ್ರೆ ಇದಕ್ಕೆಲ್ಲ ಪೆಟ್ಟಾಗ್ತದೆ. ಅದಕ್ಕೋಸ್ಕರ ಈ ಪಾಲಿಥಿನ್ ಪ್ಲಾಸ್ಟಿಕನ್ನು ಇದಕ್ಕೆ ಹಾಕಿ ಪ್ಯಾಕ್ ಮಾಡಿದರೆ ರೆಡಿ ಟು ಶಿಪ್ಮೆಂಟ್. ಹೌದು ಹೌದು. ಇದಿಷ್ಟು ಪೈಪಿನ ಬಗ್ಗೆ ಇರುವಂಥ ಮಾಹಿತಿ. ಇದಲ್ಲಿಗೆ ಇದು ಬಂದು 16 mm. ಇದರಲ್ಲಿ ಸಾಧಾರಣ 1 ಇಂಚು ಅಂದರೆ 25 mm, 19 mm, 16 mm, 12 mm, 8 mm. ಆಮೇಲೆ 8 mm ಮತ್ತಿನ ಸೈಜುಗಳನ್ನು ನಾವು ಈ ಮಿಷಿನಲ್ಲಿ ತೆಗಿತೇವೆ. ಇದು ಅದಕ್ಕೆ ಬರುವಂಥ ಮಿಷಿನ್. ಯಾಕಂತ ಹೇಳಿದರೆ ದೊಡ್ಡ ಸೈಜಿಗೆ ಅದುಗಳ ಕಂಡಪಟ್ಟೆ ಸ್ಪೀಡ್ ಬರ್ತದೆ ಮೆಟೀರಿಯಲ್. ಇಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಈಗ ನಾವು 8 mm ಹಾಕಿದ್ರೆ 4 mm ಹಾಕಿದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಬರ್ತದೆ, ಸೈಜ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದರ ಕೆಪಾಸಿಟಿ ಬಂದು 12 kg ಗಂಟೆಗೆ, ಸ್ಲೋ ಇರ್ತದೆ. ಹಾಗೆ ನಮಗೆ ಇದರಲ್ಲಿ ಮಾಡುವಂಥ ಸೈಜುಗಳು ಅಂದರೆ 4 mm, 2 mm, 3 mm, 1.5, 1 ಆ ಸೈಜುಗಳನ್ನು ನಾವು ಇದರಲ್ಲಿ ಮಾಡ್ತೇವೆ. ಇದು ಅದರಲ್ಲಿ ಈ ಮಿಷಿನಲ್ಲಿ ತೆಗೆದಂಥ ಪೈಪು ಅಂದರೆ ಸಣ್ಣ ಸೈಜಿನ ಪೈಪುಗಳಿದು. ಇದು ಡ್ರಿಪ್ಪಿನ ಇದು ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನೀವು ಪೈಪ್ ಬಂದದ್ದನ್ನು ಅದಕ್ಕೆ ಹೋಲು ಮಾಡಿ ಮರದ ಪ್ರತಿಯೊಂದು ಇಂಡಿವಿಜುವಲ್ ಮರಗಳಿಗೆ ಕೊಡುವಂಥ ನೀರಿನ ಸಿಸ್ಟಮು ಇದರಲ್ಲಿ ಆಗ್ತದೆ. ಈ ಥರ ಎಷ್ಟು ವಿಧದ ಪೈಪುಗಳಿಗೆ ತಯಾರಾಗ್ತದೆ ಅಂತೇಳಿ ಎರಡು ತೋರಿಸಿದ್ರೆ ಇದಲ್ಲಿಗೆ ಸಾಧಾರಣ ಅದೇ 1.5 mm ಅಂತ ಹೇಳೋದು ಮಿನಿಮಮ್ ಸೈಜು. 1.5 mm ಅದರಲ್ಲಿ ಸಾಧಾರಣ ಗಂಟೆಗೆ 15ರಿಂದ 20 ಲೀಟರ್ನಷ್ಟು ನೀರು ಹೋಗ್ತದೆ. ಆಮೇಲೆ ಬಂದು 2 mm, 2.5 mm, 4 mm, 8 mm, 12, 16, 20 ಮತ್ತು 25 ಅಷ್ಟು ನಮ್ಮ ಈ ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತಾ ಉಂಟು. ಅದರಲ್ಲಿ 1.5 mm, 2 mm ಮತ್ತು 2.5 mm ಡಿಸ್ಟ್ರಿಬ್ಯೂಷನ್ ಲೈನ್ಸ್, 4 mm ಸ್ಪ್ರಾಗೆಟಿ ಪೈಪ್ ಅಂತ ಹೇಳ್ತವೆ. ಕೆಲವು ಸ್ಪ್ರೇ ಜೆಟ್ಗಳೆಲ್ಲ ಹಾಕಲಿಕ್ಕೆ ಬೇಕಾಗುವಂಥ ಸೈಜ್ ಅದು 4 mm. 8 mm ಬಂದು ಬಬ್ಲರ್ ತೆಂಗಿನ ಮರಕ್ಕೆ ಹಾಕುವಂಥದ್ದು 8 mm. 12 mm ಅಂತ ಹೇಳುವಂಥದ್ದು ಈಗ ಸ್ವಲ್ಪ ಔಟ್ಡೇಟೆಡ್ ಆಗಿದೆ. ಮೊದಲೆಲ್ಲ 12 mm ಉಪಯೋಗಿಸ್ತಾ ಇದ್ದರು. ಆದರೆ ಈಗ 12 mm ಸ್ವಲ್ಪ ನೀರಿನ ಕೊರತೆ ಆಗುವ ಕಾರಣ 12 mm ಸ್ವಲ್ಪ ಔಟ್ಡೇಟೆಡ್ ಆಗಿದೆ. ಹೌದು, ನೀರು ಜಾಸ್ತಿ ಬೇಕು ಅಂತ ಹೇಳೋಣ ಎಲ್ಲ 16 mm ಯೂಸ್ ಮಾಡ್ತಾರೆ. ಮತ್ತು 19 mm ಮತ್ತು 25 mm ನಿಮಗೆ ಬೇರೆ ಕಡೆ ಈಗ ಸೊರಂಗದಿಂದ ನೀರು ತರಬೇಕು ಅಥವಾ ಯಾವುದೋ ದೂರದಿಂದ ನೀರು ತರಬೇಕು ಅಂದರೆ ಉಪಯೋಗಿಸ್ತಾರೆ. ಅದನ್ನು ನಾರ್ಮಲಿ 19 mm ಮತ್ತು 25 mm ಅನ್ನು ಲ್ಯಾಟ್ರಲ್ ಪೈಪಾಗಿ ಯೂಸ್ ಮಾಡೋದಿಲ್ಲ ಹೆಚ್ಚಾಗಿ ಯಾರು ಸಹ. ಇದಿಷ್ಟು ಪೈಪಿನ ಬಗ್ಗೆ.
ಇದರಲ್ಲಿ ಉಪಯೋಗಿಸುವಂಥ ಮೆಟೀರಿಯಲ್ ನಮಗೆ ಫಿಟ್ಟಿಂಗ್ಸ್ ಮಾಡಬೇಕು ಅಂತಾದರೆ ಉಪಯೋಗಿಸುವಂಥ ಮೆಟೀರಿಯಲ್ ಒಂದು ಪಾಲಿಪ್ರೊಪಲಿನ್, ಹೈ ಡೆನ್ಸಿಟಿ ಪಾಲಿಎಥಿಲಿನ್, ಲೋ ಡೆನ್ಸಿಟಿ ಪಾಲಿಎಥಿಲಿನ್, ಈ ಥರದ ಮೆಟೀರಿಯಲ್ನ ನಾವು ಈ ಫಿಟ್ಟಿಂಗ್ಸ್ ಉಪಯೋಗಿಸ್ತೇವೆ. ಇದರಲ್ಲಿ ಇಂಜೆಕ್ಷನ್ ಗ್ರೇಡ್ನ ಮೆಟೀರಿಯಲ್ ಅಂತ ಹೇಳ್ತೇವೆ. ಇದೆಲ್ಲ ಬಂದುಬಿಟ್ಟು ನಿಮಗೆ ಲ್ಯಾಟ್ರಲ್ ಗ್ರೇಡ್ನ ಮೆಟೀರಿಯಲ್, ಎಕ್ಸ್ಟ್ರೂಷನ್ ಗ್ರೇಡು ಅಥವಾ ಫಿಲ್ಮ್ ಗ್ರೇಡ್ ಅಂತ ಹೇಳ್ತಾರೆ, ಯಾವುದಕ್ಕೆ ನಾವು ಲ್ಯಾಟ್ರಲ್ ಪೈಪಿಗೆ ಉಪಯೋಗಿಸುವಂಥದ್ದು. ಆದರೆ ಇಲ್ಲಿ ಉಪಯೋಗಿಸುವಂಥ ಎಲ್ಲ ಮೆಟೀರಿಯಲು ಇಂಜೆಕ್ಷನ್ ಗ್ರೇಡ್ ಮೆಟೀರಿಯಲ್. ಯಾಕಂದರೆ ಇಂಜೆಕ್ಷನ್ ಗ್ರೇಡಿಗೆ ಮತ್ತು ಫಿಲ್ಮ್ ಗ್ರೇಡಿಗೆ ತುಂಬ ವ್ಯತ್ಯಾಸ ಬರ್ತದೆ ಮೆಟೀರಿಯಲ್ಗೆ. ಆ ಎರಡು ಮೆಟೀರಿಯಲ್ಗಳನ್ನು ಒಂದು ಮಾಡಿತ್ತು ಅಂತಾರೆ ನಮಗೆ ಕಂಪ್ಲೀಟ್ ಪ್ರಾಡಕ್ಟ್ ಹಾಳಾಗ್ತದೆ. ಒಂದು ಮೆಟೀರಿಯಲ್ ಪೀಲ್ ಔಟ್ ಆಗ್ತದೆ, ಇಲ್ಲಾಂದರೆ ಕಟ್ ಆಗ್ತದೆ. ಹಾಗೆ ಇದಕ್ಕೆ ಬರುವಂಥ ನೋಡಲಿಕ್ಕೆ ಎಲ್ಲ ಮೆಟೀರಿಯಲ್ ಒಂದೇ ರೀತಿ ಇರ್ತದೆ. ಆ ಮೆಟೀರಿಯಲ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬ ಕೆಲಸ ಇರ್ತದೆ. ನಾವು ಆ ಮೆಟೀರಿಯಲ್ ಯಾವುದು ಅಂತೇಳಿ ತಿಳ್ಕೊಳ್ಳೋದೇ ಒಂದು ಸಾಧನೆ ನಮ್ಮದು. ಆಮೇಲೆ ಈಗ PP ಅಥವಾ HD ಈ ಐಟಮ್ಗಳು ಫಿಟ್ಟಿಂಗ್ಗೋಸ್ಕರ ಉಪಯೋಗಿಸ್ತೇವೆ. ಅದರಲ್ಲಿಯೂ ಅಷ್ಟೇ ಮಾಯಿಶ್ಚರ್ ಇರ್ತದೆ. ಆ ಮಾಯಿಶ್ಚರನ್ನು ತೆಗಿಬೇಕು ಅಂತೇಳಿದರೆ ಈ ಥರದ ಇನ್ನೊಂದು ಮಿಕ್ಸರ್ ಬರ್ತದೆ. ಮೊದಲು ಯಾವ ರೀತಿ ನಾವು ಮಿಕ್ಸಿಂಗ್ ಮಾಡಿ ಅದರ ನೀರನ್ನು ತೆಗಿತಾ ಇದ್ದೆವು, ಅದೇ ಥರ ಇದರಲ್ಲಿ ಸಹ ಬಿಸಿ ಮಾಡಿ ಅದರಲ್ಲಿರೋ ಮಾಯಿಶ್ಚರನ್ನು ತೆಗಿತೇವೆ. ಆಮೇಲೆ ಈ ಮೆಟೀರಿಯಲ್ಲು ಇದಕ್ಕೂ ಸಹ ಅಷ್ಟೇ ಕಲರ್ ಹಾಕ್ಕೊಳ್ತೇವೆ. ಮೆಟೀರಿಯಲ್ನ ಯಾವುದೇ ಕಲರು, ಬ್ಲ್ಯಾಕ್ ಆಗಲಿ ರೆಡ್ ಆಗಲಿ, ಯಾವ ಕಲರ್ ಬೇಕೋ ಆ ಕಲರನ್ನು ಇದಕ್ಕೆ ಹಾಕ್ಕೊಳ್ತೇವೆ. ಆಮೇಲೆ ಈ ಮೆಟೀರಿಯಲ್ ಮೆಷಿನಿಗೆ ಹೋಗ್ತದೆ. ಈ ಫಿಟ್ಟಿಂಗ್ಸ್ಗಳು ಮಾಡುವಂಥ ಮೆಷಿನರಿಗಳ ಹೆಸರು ಇಂಜೆಕ್ಷನ್ ಮೌಲ್ಡಿಂಗ್ ಮೆಷಿನ್ಸ್ ಅಂತ. ಇಂಜೆಕ್ಷನ್ ಮೌಲ್ಡಿಂಗ್ ಮೆಷಿನ್ಗಳಲ್ಲಿ ಪ್ಲಂಜರ್ ಟೈಪ್ ಇಂಜೆಕ್ಷನ್ ಮೌಲ್ಡಿಂಗ್, ಟಾಗಲ್ ಟೈಪ್ ಇಂಜೆಕ್ಷನ್ ಮೌಲ್ಡಿಂಗ್ ಅಥವಾ ಆಟೋಮೆಟಿಕ್ ಇಂಜೆಕ್ಷನ್ ಮೌಲ್ಡಿಂಗ್ಸ್, ಎಲ್ಲ ಟೈಪಿನ ಇಂಜೆಕ್ಷನ್ ಮೌಲ್ಡಿಂಗ್ಸ್ ಮೆಷಿನ್ಸು ಬರ್ತದೆ. ನಾರ್ಮಲಿ ಈ ಟಾಗಲ್ ಟೈಪಿನ ಆಟೋಮೆಟಿಕ್ ಇಂಜೆಕ್ಷನ್ ಮೆಷಿನ್ಗೆ ಬರುವಂಥ ಡೈಗಳನ್ನು ಆರ್ಡಿನರಿ ಹ್ಯಾಂಡ್ ಮೆಷಿನ್ಗಳಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಫಿಟ್ಟಿಂಗ್ಸಿನ ವ್ಯವಸ್ಥೆಗಳು ಬೇರೆ ಇರ್ತದೆ. ಇದರಲ್ಲಿ ಎಂತ ಇರ್ತದೆ ಅಂತೇಳಿದ್ರೆ, ನಿಮಗೆ ಈಗ ದೊಡ್ಡ ದೊಡ್ಡ ಮೆಷಿನಿಗೆ ಹಾಕುವಾಗ ಒಂದು ಪ್ರಾಡಕ್ಟ್ ಯಾವುದೇ ಒಂದು, ಈಗ ಕನೆಕ್ಟರ್ ಇರ್ಬೋದು ಅಥವಾ ಯಾವುದೇ ಟೀ ಇರ್ಬೋದು, ಅದು ಒಂದು ಸಿಂಗಲ್ ಆಗಿ ನಾವು ತೆಗಿಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದು ವರ್ಕೌಟ್ ಆಗೋದಿಲ್ಲ. ಒಂದು ಸಲ ಬರುವಾಗ 4 ಪೀಸ್ ಅಥವಾ 5 ಪೀಸು ಅಥವಾ 8 ಪೀಸು ಆ ಮೆಷಿನ್ನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ, ಆ ಕ್ಯಾವಿಟಿ ಎಷ್ಟು ಬೇಕು ಅಂತೇಳಿ. ಆಗ ಅಷ್ಟು ಐಟಮ್ಗಳನ್ನು ನಾವು ಎಟ್ ಎ ಟೈಮ್ ಒಂದು ಸಲ ನಾವು ಪ್ರೊಡಕ್ಷನ್ ಆಗಿ ತೆಗೆಯುವಾಗ ಅಷ್ಟು ಮೆಷಿನ್ ಐಟಮ್ ನಮಗೆ ಬರಬೇಕು. ಆ ಥರದ ಡೈಗಳನ್ನು ನಾವು ಇದಕ್ಕೆ ಸೆಟ್ ಮಾಡಿಕೊಂಡು ಐಟಮನ್ನು ತೆಗಿತೇವೆ. ಇದರಲ್ಲಿ ಈ ಮಿಷಿನ್ಗಳಲ್ಲಿ ಸಾಧಾರಣ ಒಂದು ಯಾವುದೇ ಮೌಲ್ಡ್ಗಳನ್ನು ಸೆಟ್ಟು ಮಾಡಿದರೆ ಅಂತಾರೆ ಆ ಪ್ರಾಡಕ್ಟ್ ಇದರಲ್ಲಿ ಬರ್ತದೆ. ಇದರಲ್ಲಿ ಮೆಷಿನ್ ಇಮ್ಮೆಟೀರಿಯಲ್, ಇದರಲ್ಲಿ ಮೇಯ್ನ್ ಆಗಿರುವಂಥದ್ದು ಮೌಲ್ಡ್ಗಳು. ಒಂದು ಮೆಷಿನ್ ಇದ್ದರೆ ನಿಮಗೆ 1000 ಐಟಮ್ಗಳನ್ನು ತೆಗಿಬೋದು. ಮೆಷಿನನ್ನು ಚೇಂಜ್ ಮಾಡಬೇಕು ಅಂತಿಲ್ಲ. ಚೇಂಜ್ ಮಾಡಲಿಕ್ಕೆ ಇರುವಂಥದ್ದು ಇದು ಮೌಲ್ಡು. ಈಗ ಇದರಲ್ಲಿ ಒಂದು ಮೌಲ್ಡ್ ಫಿಟ್ ಆಗಿ ಉಂಟು ನೋಡಿ, ಈ ಥರ ಮೌಲ್ಡ್ ಉಂಟು. ಮೌಲ್ಡ್ ತುಂಬ ಬಿಸಿ ಆಗ್ತದೆ. ಯಾಕಂದರೆ ಇದರಲ್ಲಿ ಕೂಡ ಅದೇ ಥರದಲ್ಲಿ ಹೀಟಿಂಗ್ ಇರ್ತದೆ. ಇದರೊಳಗೆ ಹೀಟಿಂಗ್ ಕಾಯಿಲ್ಗಳು ಬರ್ತದೆ. ಅದೇ ಥರ ಮೆಟೀರಿಯಲ್ ನಾವು ಇಲ್ಲಿ ಫೀಡ್ ಮಾಡ್ತೇವೆ. ಹೀಟಿಂಗ್ ಆಗಿ ಇಲ್ಲಿ ಮೆಟೀರಿಯಲ್ ಬರ್ತದೆ. ಅವಾಗ ಎಂತ ಆಗ್ತದೆ, ಈ ಪ್ಲಾಸ್ಟಿಕ್ಕಿನ ಹೀಟಿಗೆ ಈ ಡೈಗಳು ಸಿಕ್ಕಾಪಟ್ಟೆ ಹೀಟ್ ಆಗ್ತದೆ. ಹೀಟ್ ಆದ ಕೂಡ ಒಳಗೆ ಅಂತಂದು ಐಟಮ್ಗಳು ಶಿಂಕ್ ಆಗ್ತದೆ ಹೀಟ್ ಆದ ಕೂಡ. ಯಾಕಂದರೆ ಅದಕ್ಕೆ ಕೂಲಿಂಗ್ ಟೈಮ್ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ ಅಂದರೆ ಅದಕ್ಕೆ ಕೂಲಿಂಗ್ ಕೊಡ್ತೇವೆ. ಇದು ವಾಟರ್ ಕೂಲಿಂಗ್ ಅಂತೇಳಿ. ಇದು ಟೋಟಲ್ ಮೋಲ್ಡನ್ನು ಒಂದು ಆಪ್ಟಿಮಮ್ ಟೆಂಪರೇಚರ್ನಲ್ಲಿ ಕೂಲ್ ಮಾಡ್ತಾ ಇರ್ತದೆ. ಅವಾಗ ಇದನ್ನು ಪ್ರೊಡಕ್ಷನ್ ಆಗಿ ನಿಮಗೆ ರೆಗ್ಯುಲರ್ ಆಗಿ ಹಾಕಲಿಕ್ಕೆ ಆಗ್ತದೆ. ಇದನ್ನು 8 ಗಂಟೆ ರನ್ ಮಾಡೋದು, 12 ಗಂಟೆ ನೋಡೋದು, 24 ಗಂಟೆ ಕೂಡ ರನ್ ಮಾಡಲಿಕ್ಕೆ ಆಗ್ತದೆ. ಅದು ಮಿಷಿನರಿಯ ಕೆಪಾಸಿಟಿ ಮೇಲೆ ಹೋಗ್ತದೆ. ಇದು ಇಂಜೆಕ್ಷನ್ ಮೋಲ್ಡಿಂಗ್ ಮೆಷಿನ್ನ ಸಿಸ್ಟಮ್ಗಳು. ಇದರಲ್ಲಿ ಬರುವಂಥದ್ದು ಹಾಗೆ. ಇದರಲ್ಲಿ ಈಗ ನಾವು ಇಲ್ಲಿಂದ ಹಾಕಿದ ಕೂಡಲೇ ಇದರೊಳಗೆ ಹೀಟಿಂಗ್ ಬರ್ತದೆ. ಇದರಲ್ಲಿ ಮೆಟೀರಿಯಲ್ ಹಾಕಿದ ಕೂಡಲೇ ಇಲ್ಲಿ ಬ್ಯಾರಲ್ಲಿದೆ, ಇದರೊಳಗೆ ಅದೇ ಥರದ ಸ್ಕ್ರೂ ಇರ್ತದೆ. ಇದರಲ್ಲಿ ಮೆಟೀರಿಯಲ್ ಹೀಟಾಗಿ ಬಂದ ಕೂಡಲೇ ಇದರೊಳಗೆ ಒಂದು ಸಲ ನಿಮಗೆ ಈಗ ಯಾವುದೇ ಮೆಟೀರಿಯಲ್ನ ವೆಯ್ಟ್ ಮೇಲೆ ಡಿಪೆಂಡ್ ಆಗಿ ಉಂಟು. ಎಕ್ಸ್ಟ್ರೂಷನ್ನಲ್ಲಿ ಯಾವುದು ಅಂದರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಕಂಟಿನ್ಯೂಸ್ ಆಗಿ ನಿಮಗೆ 8 ಗಂಟೆ ಬೇಕಾದ್ರೂ ಮೆಟೀರಿಯಲ್ ಬರ್ತಾ ಇರ್ತದೆ. ಇದೆಲ್ಲ ಆಗಲ್ಲ. ಇದೆಲ್ಲ ಶಾರ್ಟ್ ವೆಯ್ಟ್ ಅಂತ ಹೇಳ್ತಾರೆ. ಶಾರ್ಟ್ ವೆಯ್ಟ್ ಅಂದರೆ ನಿಮಗೊಂದು 50 ಗ್ರಾಮಿನ ಮೆಟೀರಿಯಲ್ ಮಾಡಿದ್ದೀರಿ ಅಂತಂದರೆ ಒಂದು ಸಲ ಹೋಗುವಾಗ ಇದರೊಳಗೆ 50 ಗ್ರಾಮ್ ಮೆಟೀರಿಯಲ್ ಮಾತ್ರ ಹೋಗ್ತದೆ. ಅಲ್ಲಿಗೆ ಒಂದು ಸೈಕಲ್ ಫಿಲ್ ಆಯಿತು. ನೀವು ಆಮೇಲೆ ಡೈಯನ್ನು ಓಪನ್ ಮಾಡಿ ಆ ಐಟಮನ್ನು ಹೊರಗೆ ತೆಗಿಬೇಕು. ಪುನಃ ಇದರ ಸೈಕಲ್ಸ್ ಇದು ಹೇಗೆ ಅಂತ ಹೇಳಿದರೆ, ಒಮ್ಮೆ ಡೈ ಕ್ಲೋಸ್ ಆಗುವಂಥದ್ದು. ಡೈ ಕ್ಲೋಸ್ ಆದ ಕೂಡ ಅಲ್ಲಿಂದ ಮೆಟೀರಿಯಲ್ ಬಂದು ಅದರೊಳಗೆ ಫಿಲ್ಲಿಂಗ್ ಆಗೋದು. ಅದಾದ ಮೇಲೆ ಕೂಲಿಂಗ್ ಟೈಮು. ಅದಾದಮೇಲೆ ಡೈ ಓಪನ್ ಆದ ಕೂಡ ಮೆಟೀರಿಯಲ್ ತೆಗೆಯೋದು. ಇದೊಂದು ಸೈಕಲ್ ಟೈಮ್ ಅಂತ. ಅದಕ್ಕೆ ಎಷ್ಟು ಅದು ಡಿಪೆಂಡ್ಸ್. ಅದು ನಿಮಗೆ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸಣ್ಣ ಮೆಟೀರಿಯಲ್ಸ್, ಚಿಕ್ಕದು ಅಂತ ಹೇಳಿದ್ರೆ ಫಾಸ್ಟ್ ಗಂಟೆಗೆ ಸಣ್ಣ 80 ಶಾರ್ಟು 90 ಶಾರ್ಟು ಬರ್ತದೆ. ಐಟಮ್ ದೊಡ್ಡ ಆದಾಗೆ ಕಮ್ಮಿ ಆಗ್ತಾ ಬರ್ತದೆ. ಇದರಲ್ಲಿ ಸಾಧಾರಣ ನಾರ್ಮಲ್ ಆಗಿ ಬರುವಂಥದ್ದು ಒಂದು 50ರಿಂದ 60 ಶಾರ್ಟು, ಅಂದರೆ 1 ನಿಮಿಷಕ್ಕೆ 1 ಶಾರ್ಟ್ ಬರುವಾಗೆ ಸೆಟ್ಟಿಂಗ್ ಇರ್ತದೆ. ಮತ್ತು ಕೆಲವು ನಿಮಗೆ ಥ್ರೆಡ್ಡಿಂಗ್ ಇರ್ತದೆ. ಕೆಲವು ಐಟಮ್ಗಳನ್ನ ಥ್ರೆಡ್ ನಾವು ಕೈಯಲ್ಲಿ ತಿರುಗಿಸಬೇಕು. ಅಂಥದ್ದು ಕೆಲವಾಗ ನಿಮಗೆ 20 ಶಾರ್ಟು 25 ಶಾರ್ಟ್ ಬಂದರೆ ದುಡ್ದು. ನಾರ್ಮಲಿ ನಿಮಗೆ ಆಟೋ ಇಂಜೆಕ್ಷನ್ ಸಿಸ್ಟಮ್ನಲ್ಲಿ ಇದ್ದರೆ 60-70 ಶಾರ್ಟ್ ಕೂಡ ಬರ್ತದೆ. ಅದು ಡೈಯ ಮೇಲೆ ಡಿಪೆಂಡ್ ಆಗಿರೋದು. ಇದರ ಫೈನಲ್ ಪ್ರಾಡಕ್ಟ್ ಹೇಗಿರ್ತದೆ ಅಂತ? ಇದರ ಫೈನಲ್ ಪ್ರಾಡಕ್ಟ್ಸ್ ನಾನು ನಿಮಗೆ ಕೆಲವು ತೋರಿಸ್ತೇನೆ. ಇದು ಮೇಯ್ನ್ ಆಗಿ ಉಪಯೋಗಿಸುವಂಥ ಐಟಮು ಕ್ಲಾಪೆಟ್ ವಾಲ್ವ್ ಅಂತೇಳಿ. ಇದು ನೀರಿಗೆ ನಮಗೆ ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕಲಿಕ್ಕೆ ಎಲ್ಲ ಉಪಯೋಗ ಆಗುವಂಥದ್ದು. ಇದು ಹೇಗಿರ್ತದೆ ಅಂದರೆ, ಫಸ್ಟಿಗೆ ಬರುವಾಗ ಈ ಥರವೇ ಇರ್ತದೆ. ಇದರಲ್ಲಿ ಈ ಕಡೆ ಒಂದು ಪಿನ್ ಇರ್ತದೆ, ಈ ಕಡೆ ಪಿನ್, ಇಲ್ಲಿ ಥ್ರೆಡ್ ಇದೆ ನೋಡಿ. ಇದನ್ನು ನಾವು ಕೈಯಲ್ಲಿ ಆಮೇಲೆ ಡೈಯಿಂದ ತೆಗೆದ ಮೇಲೆ ಕೈಯಲ್ಲಿ ಹೀಗೆ ತಿರುಗಿಸಿ ಹೊರಗೆ ತೆಗೆದು ಆಮೇಲೆ ನಾವು ನೀರಿಗೆ ಹಾಕ್ತೇವೆ. ಯಾಕಂದರೆ ಆ ಹೀಟ್ ಮತ್ತು ಸಹ ಇರ್ತದೆ. ಅದು ಒಳಗಿನ ಥ್ರೆಡ್ ಮ್ಯಾನ್ಯಲ್ ಆಗಿ ಮಾಡಿ. ಹೌದು, ಇದನ್ನು ಮ್ಯಾನ್ಯಲ್ ಮಾಡಿ. ಹಾಗಾಗಿ ಇದರಲ್ಲಿ 1 ಗಂಟೆಗೆ ನಿಮಗೆ 25ರಿಂದ ಜಾಸ್ತಿ ಬರೋದಿಲ್ಲ. ಯಾಕಂದರೆ ತೆಗೆಯುವಂಥ ಪ್ರೊಸೀಜರ್ಸ್ ಇದೆ. ಇದನ್ನು ಎಳೆದು ತೆಗಿಬೇಕು, ಆಮೇಲೆ ಥ್ರೆಡ್ಡಿಂಗ್ ತೆಗಿಬೇಕು, ಪುನಃ ಅದನ್ನು ಥ್ರೆಡ್ ಸೆಟ್ ಮಾಡಿ ಇದಕ್ಕೆ ಹಾಕಬೇಕು. ಹಾಗೆ ಇದರಲ್ಲಿ ಸೈಜ್ಗಳು ವ್ಯತ್ಯಾಸ ಇದೆ. ಇದರಲ್ಲಿ ಸೈಜ್ಗಳು ಬರ್ತದೆ. ಇದು ನಾರ್ಮಲಿ ಹೋಗುವಂಥ ಸೈಜ್ ಇದು. ಎಷ್ಟು ಇದು ಬಂದು 3/4 ಇಂಚ್ ಅಂತ ಹೇಳ್ತಾರೆ ಇದಕ್ಕೆ. ಇನ್ನೊಂದು ಬಂದು 1.5 ಇಂಚು.
ನಮ್ಮಲ್ಲಿ ಜಾಸ್ತಿ ಹೋಗುವಂಥ ಸೈಜು ಸೌತ್ ಕೆನರಾದಲ್ಲಿ ಹೋಗುವಂಥದ್ದು 3/4 ಇಂಚು. ಆಮೇಲೆ ಕಾಫಿ ತೋಟಕ್ಕೆಲ್ಲ ದೊಡ್ಡ ದೊಡ್ಡದಕ್ಕೆ ರೈನ್ ಗನ್ ಅಂತ ಬರ್ತದೆ, ಅಲ್ಲಿ 1.5 ಇಂಚು ಯೂಸ್ ಮಾಡ್ತಾರೆ. ಯಾಕಂದರೆ ಒಂದು ಸ್ಪ್ರಿಂಕ್ಲರ್ ಹಾಕಿತ್ತು ಅಂದರೆ ಸಣ್ಣ ಅರ್ಧ ಎಕರೆ ಕವರ್ ಆಗ್ತದೆ ಅದು. ಹಾಗಾಗಿ ಮತ್ತೆ ಇನ್ನು 2 ಇಂಚು ಬರ್ತದೆ, ಬಟ್ ಅದೆಲ್ಲ ಅಷ್ಟು ಫಿಸಿಬಲ್ ಅಲ್ಲ. ಜಾಸ್ತಿ ಕ್ಲಾಪಟ್ರೋಲ್ ಅಂತ ಹೇಳಿದ ಕೂಡ ನಮ್ಮ ಮನಸ್ಸಿಗೆ ಬರುವಂಥದ್ದು 3/4 ಇಂಚಿನ ಕ್ಲಾಪಟ್ರೋಲ್. ಇದು ಕ್ಲಾಪಟ್ರೋಲ್ ಸಿಸ್ಟಮ್. ಇದನ್ನು ಆದ ಮೇಲೆ ಸಹ ಇದರಲ್ಲಿ ಕೆಲಸ ಉಂಟು. ಇದರೊಳಗೆ ಒಂದು ಥ್ರೆಡ್ಡಿಂಗ್ ಅಂತ ಮಾಡಲಿ, ಇದು ಈ ವಾಷರ್ ಕೂರಿಸಲಿಕ್ಕೆ ಒಂದು ಸ್ಟೆಪ್ ಕೊಡಬೇಕಾಗ್ತದೆ. ಇದರೊಂದು ರಬ್ಬರ್ ವಾಷರ್ ಬರ್ತದೆ ನೋಡಿ, ಇದೊಂದು ರಬ್ಬರ್ ವಾಷರ್ ನೋಡಿ. ಇದನ್ನು ನಾವು ಇದರೊಳಗೆ ಕೂರಿಸಬೇಕು ಅಂದರೆ ಅಲ್ಲಿ ಒಳಗೆ ಒಂದು ಸ್ಟೆಪ್ ಮಾಡಬೇಕು. ಇದು ಯಾಕೆ ಹಾಕ್ತೇವೆ ಅಂತೇಳಿ, ಇದರ ಎದುರು ಮೇಲಿನೊಂದು ರೈಸರ್ ಅಂತ ಬರ್ತದೆ, ಇದರ ಮೇಲೊಂದು ರೈಸರ್ ಬರ್ತದೆ. ಅದಕ್ಕೆ ನಾವು ಸ್ಪ್ರಿಂಕ್ಲರನ್ನು ಸೆಟ್ ಮಾಡೋದು. ಅದನ್ನು ಕೂರಿಸುವಾಗ ಇದರ ಸೈಡಿಂದಾಗಿ ನೀರು ಬರಬಾರ್ದು ಅಂತ ಹೇಳೋ ಕಾರಣಕ್ಕೆ ನಾವು ಈ ವಾಷರನ್ನು ಇದಕ್ಕೆ ಕೂರಿಸ್ತೇವೆ, ಲೀಕೇಜ್ ಆಗೋದಾಗೆ. ಅದರ ಹಾಗೆ ಇದರ ಕೆಳಗೆ ಇದನ್ನು ಸ್ಟಾಪರ್ ಅಂತ ಬರ್ತದೆ. ಈ ನೀರು ಇದರೊಳಗೆ ಬರಬಾರ್ದು. ನೀರು ಬರಬೇಕು ಅಂತ ಹೇಳಿದರೆ ನಾವು ಈ ಕಡೆಯಿಂದ ಇದನ್ನು ಪ್ರೆಸ್ ಮಾಡಿ ತೆಗೆಯುವಂಥದ್ದು. ಈಗ ಈ ಥರ ಇರ್ತದೆ ನೋಡಿ. ಇದೀಗ ರೈಸರ್, ಇದಕ್ಕೊಂದು ಕ್ಲ್ಯಾಂಪ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಈಗ ಕ್ಲ್ಯಾಂಪ್ ಹಾಕಲಿಲ್ಲ ನಾವು. ನೋಡಿ, ಹೀಗೆ ಒತ್ತಿದ ಕೂಡಲೇ ಈ ಕಡೆಯಿಂದ ನೀರು ಓಪನ್ ಆಗ್ತದೆ. ಹೀಗೆ ಈ ನೀರು ಓಪನ್ ಆದ ಕೂಡಲೇ ಅಂತ ಆಗ್ತದೆ, ಈ ಸೈಡಿಂದ ನೀರು ಬರ್ತದೆ. ಅದು ಬರಬಾರ್ದು ಅಂತ ಹೇಳೋ ಕಾರಣಕ್ಕೆ ನೋಡಿ, ಇದೀಗ ರೈಸರ್ ಸೆಟ್ ಆದ್ದು, ಇದು ಕ್ಲ್ಯಾಂಪ್ ಇರ್ತದೆ. ಇದನ್ನು ಈ ಥರ ಹಾಕಿ ನೋಡಿ, ಪ್ರೆಸ್ ಆದ ಕೂಡ ಇದು ಲಾಕ್ ಆಗ್ತದೆ. ನಮಗೆ ನೀರು ಬೇಡ ಅಂತ ಹೇಳಿದ್ರೆ ಓಪನ್ ಮಾಡಲು ಓಪನ್ ಆಗ್ತದೆ. ಈ ನೀರನ್ನು ಮೇಲೆ ಬರುವಂಥ ನೀರನ್ನು ತಡೆಯೋದಕ್ಕೋಸ್ಕರ ಈ ಥರ ವಾಷರನ್ನು ಇದರೊಳಗೆ ನಾವು ಇನ್ಸರ್ಟ್ ಮಾಡ್ತೇವೆ. ಅದಕ್ಕೊಂದು ಸ್ಟೆಪ್ ಹಾಕ್ತೇವೆ. ಅದು ನಾವು ಲೇತ್ ಮೆಷಿನ್ ಅಂತ ಉಂಟಲ್ಲಿ, ಅದರಲ್ಲಿ ನಾವು ಅದನ್ನು ಮಾಡ್ತೇವೆ. ಅದೇ ಒಳಗೆ ಕೂತ್ಕೊಳ್ಳಿಸೋದು ಐಟಮ್ ಎಲ್ಲ ಅಲ್ಲಿ ತಯಾರಾಗಿ ಬರ್ತದೆ. ಅಲ್ಲ, ಒಳಗೆ ಇದರ ಒಳಗೆ ಕೂರಿಸುವಂಥ ರಬ್ಬರ್ ಐಟಮ್ಗಳನ್ನು ನಾವು ಮಾಡೋದಿಲ್ಲ. ರಬ್ಬರ್ ಅಲ್ಲ, ನಾನು ಕೇಳ್ತಿರೋದು ಹೀಗೆ ಇಲ್ಲಿ ಒಳಗೆ ಇದು ಪಿನ್ ಎಲ್ಲ ಉಂಟಲ್ಲ, ಇದು ಹಾಗೆ ಅಲ್ಲ, ಇದೆಲ್ಲ ಸಪ್ರೇಟ್ ತೆಗಿಬೇಕು. ಇದರಲ್ಲಿ ಬರುವಂಥದ್ದು ಈ ಥರ ಬ್ಯಾರ್ ಮಾತ್ರ. ಇದರೊಳಗೆ ಎಂತ ಇಲ್ಲ, ಹೋಲ್ ಇರ್ತದೆ ಥ್ರೂ ಆ್ಯಂಡ್ ಥ್ರೂ. ಈ ಸ್ಪ್ರಿಂಗ್ ಆಗಲಿ, ಇದರೊಳಗೆ ವಾಷರ್ ಆಗಲಿ, ಒಂದು ನಟ್ ಆಗಲಿ, ಯಾವುದು ಕೂಡ ನಾವು ಮತ್ತೆ ಇಲ್ಲಿ ಕೂತು ಸೆಟ್ ಮಾಡೋದು, ಮ್ಯಾನ್ಯಲ್ ಆಗಿ ಮಾಡೋದು. ಅದಕ್ಕೋಸ್ಕರ ಅದರ ಒಳಗೆ ಬರುವಂಥ ಕೆಲವು ಫಿಟ್ಟಿಂಗ್ಸ್ ಬರ್ತದೆ, ಅದನ್ನು ನಾವು ಸಪ್ರೇಟಾಗಿ ತೆಗಿಬೇಕಾಗ್ತದೆ. ಸಣ್ಣ ಸಣ್ಣ ಮೆಷಿನ್ಗಳಲ್ಲಿ ನಾವು ಅದನ್ನು ತೆಗೆದು ಆಮೇಲೆ ಇದರೊಳಗೆ ಕೂರಿಸಿ ನಟ್ ಹಾಕಿ ಸೆಟ್ ಮಾಡಿ ಫೈನಲ್. ಅದಕ್ಕೆ ಸೆಟ್ಟಿಂಗ್ ಅಂತ ಇರ್ತದೆ, ಅದಕ್ಕೆ ಸೆಟ್ಟಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇರ್ತದೆ. ಟೋಟಲ್ ಸೆಟ್ ಆದ ಮೇಲೆ ಇದೊಂದು ಕ್ಲಾಪಟ್ರೋಲ್ ಅಂತ ಆಗ್ತದೆ. ಪ್ರೊಡಕ್ಷನ್ ಖಾಲಿ ಅಷ್ಟು ಮಾತ್ರ. ಎಲ್ಲದಲ್ಲೂ ಅಷ್ಟೇ. ಈಗ ಇದಲ್ಲೂ ಅಷ್ಟೇ ನೋಡಿ, ಇದು ಮಾತ್ರ ಕ್ಲಾಪಟ್ರೋಲ್ ಆಗಿ ಇದು ರೈಸರ್ ಅಂತ ಹೇಳ್ತಾರೆ. ಇದಿಷ್ಟು ಬರ್ತದೆ ಫಸ್ಟಿಗೆ ತೆಗೆಯುವಾಗ. ಆಮೇಲೆ ನಾವು ಈ ಥರ ಕೂರಿಸಬೇಕು ನೋಡಿ. ಈ ಕ್ಲ್ಯಾಂಪ್ ಹಾಕಿ ಬೋಲ್ಟ್ ನಟ್ಟುಗಳನ್ನು ಹಾಕಿ ಫಿಟ್ ಮಾಡಿದರೆ ಫೈನಲ್ ಆಗ್ತದೆ. ಹೌದು, ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಅದಕ್ಕೆ ಇದೆಲ್ಲ ಮ್ಯಾನ್ಯಲ್ ಆಗಿ ಮಾಡ್ತೇವೆ ನಾವು. ಇದು ಮಿಷಿನಲ್ಲಿ ಬರ್ತದೆ. ಇದೆಲ್ಲ ಥ್ರೆಡ್ ಕೂಡ ಮಿಷಿನಲ್ಲಿ ಬರ್ತದೆ, ಬಟ್ ಇದನ್ನು ಕೂಡ ನಾವು ಕೈಯಲ್ಲಿ ತಿರುಗಿಸಿ ತೆಗಿಬೇಕಾಗ್ತದೆ. ಇದರಲ್ಲಿ ತುಂಬ ಐಟಮ್ಸ್ ಇದೆ. ನಿಮಗೆ ಕನೆಕ್ಟರ್ಸ್ ಇರ್ಬೋದು, ಫಿಟ್ಟಿಂಗ್ಸ್ ಇರ್ಬೋದು. ಇದು ನೋಡಿ, ಇದು ನಿಮಗೆ ಕನೆಕ್ಟರ್, 1 ಇಂಚಿನ ಕನೆಕ್ಟ್ರು. ಇದು ನಿಮಗೆ ನೀರಿಗೆ ಬರುವಂಥದ್ದು. ಹೌದು, ಪೈಪ್ ಕನೆಕ್ಟರ್ಸ್ ಬರ್ತದೆ ನೋಡಿ. ಇದು ಆ್ಯಕ್ಚುಲಿ ನಾವು ಇಲ್ಲಿಗೆ ಅಡಿಕೆ ಸುಲಿಯೋ ಒಂದು ಮೆಷಿನಿಗೆ ಇದೊಂದು ಅವರದೊಂದು ಐಟಮ್ ನಾವು ಮಾಡಿಕೊಡ್ತಾ ಇರೋದು. ಅದರ ಬೆಲ್ಟಿಗೆ ಕೆಳಗಿಂದ ಬರ್ತಾ ಇರ್ತದೆ, ಅಲ್ಲಿಂದ ಕೆಳಗಿಂದ ಅಡಿಕೆಯನ್ನು ಹೆಕ್ಕಿ ಮೆಷಿನಿಗೆ ಲೋಡ್ ಮಾಡುವಂಥ ಒಂದು ಸಾಧನ ಇದು. ಇದು ಅವ್ರ ಬೆಲ್ಟಿಗೆ ಅವ್ರು ಫಿಟ್ ಮಾಡ್ತಾರೆ. ಇದು ಐಟಮ್ನ ನಾವು ತೆಗೆದು ಮಾತ್ರ ನಾವು ಅವರಿಗೆ ಕೊಡ್ತೇವೆ. ನಾವು ಇದರಲ್ಲಿ ಅಡಿಕೆ ಸುಲಿಯೋ ಮೆಷಿನ್ ಇಲ್ಲಿ ಮಾಡೋದಿಲ್ಲ. ಈ ಐಟಮ್ ಮಾಡಿ ನಾವು ಅವರಿಗೆ ಕೊಡ್ತೇವೆ, ಮತ್ತು ಅವರಿಗೆ ಬೇಕಾದಾಗೆ ಅದನ್ನು ಸೆಟ್ ಮಾಡಿಕೊಡ್ತಾರೆ. ಈ ಐಟಮ್ಗಳು ನಾವು ಮಾಡ್ತೇವೆ ಆನ್ ಆರ್ಡರ್. ಅವರ ಆರ್ಡರ್ ಮೇಲೆ ನಾವು ಇದನ್ನು ಮಾಡೋದು. ಅದೆಲ್ಲ ಮೆಷಿನ್ ಅದೇ ಒಂದು ಡೈ ಮೌಲ್ಡ್ ಇದ್ದರೆ ನಮಗೆ ಯಾವುದೇ ಐಟಮ್ಗಳನ್ನು ತೆಗಿಲಿಕ್ಕೆ ಆಗ್ತದೆ, ಅದರಲ್ಲಿ ಸಮಸ್ಯೆ ಆಗೋದಿಲ್ಲ. ಇದು ಮೌಲ್ಡಿಗೆ ಸೆಟ್ ಮಾಡಿಕೊಂಡು ನಾವು ಬೇಕಾದಾಗ ಇದನ್ನು ತೆಗಿತೇವೆ. ಇದರಲ್ಲಿ ಸಾಧಾರಣ ಒಂದು 200ರಿಂದ 250 ಐಟಮ್ಗಳು ಬರ್ತದೆ. ಒಂದು 16 mm ಕನೆಕ್ಟರ್ ಇರ್ಬೋದು, 4 mm ಕನೆಕ್ಟರ್ ಇರ್ಬೋದು, 16T ಇರ್ಬೋದು, 16 ಸ್ಟಾರ್ಟ್ರುಗಳಿರ್ಬೋದು, 16 ಎಂಡ್ ಕ್ಯಾಪ್ ಇರ್ಬೋದು, 16 ಟ್ಯಾಪ್ ಇರ್ಬೋದು. ತುಂಬ ಐಟಮ್ಗಳಿದೆ. ಎಲ್ಲ ಐಟಮ್ಗಳನ್ನು ನಾವು ಇದರಲ್ಲಿ ಮಾಡೋದು. ವಿಷಯ ಇರೋದಂದರೆ ಬೇರೆ ಬೇರೆ ಡೈಗಳನ್ನು ಉಪಯೋಗಿಸ್ತೇವೆ. ನಾವು ಮಾಡಿದ ಡೈಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿ ತುಂಬ ಡೈಗಳುಂಟು, ಅದನ್ನು ತೋರಿಸ್ತೇನೆ. ಒಂದೊಂದು ಸಾಧಾರಣ 1,000 ಡೈ ಅದರ ಜಾಸ್ತಿ ನನ್ನ ಹತ್ರ ಇರ್ತದೆ. ನಮಗೆ ಇಲ್ಲಿ ಮೇಯ್ನ್ ಇರುವುದೇ ಇನ್ವೆಸ್ಟ್ಮೆಂಟ್ ಡೈ ಮೇಲೆ. ಇಷ್ಟು ಸಣ್ಣ ಐಟಮ್ ಆಗಬೇಕು ಅಂದರೆ ನಾವು 4,000 5,000 ಇನ್ವೆಸ್ಟ್ ಮಾಡಬೇಕು. ಒಂದು ಸಲ ಅದು ಹಾಳಾಯಿತು ಅಂತಂದರೆ ಅದನ್ನು ಗುಜರಿಗೆ ಹಾಕಿರಿ ಯಾರಿಗೂ ಬೇಡ, ಅದು 50 ರೂಪಾಯಿ ಹೋಗ್ತದೆ. ಹಾಗೆ ಇಲ್ಲಿಯ ಸಿಸ್ಟಮಲ್ಲಿ ಬರುವಂಥ ಸಮಸ್ಯೆ ಅಂದರೆ ಡೈ ಇನ್ವೆಸ್ಟ್ಮೆಂಟ್ ಅಷ್ಟೇ. ಮಿಷನರಿ ಇನ್ವೆಸ್ಟ್ ಮಾಡ್ಬೋದು, ಬಟ್ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ಮಾತ್ರ ರೆಗ್ಯುಲರಾಗಿ ಇನ್ವೆಸ್ಟ್ ಮಾಡ್ತಾ ಇರಬೇಕಾಗ್ತದೆ. ಇದು ಲೇತ್ ಮೆಷಿನ್. ಸಾಧಾರಣ ನಿಮಗೆಲ್ಲ ಗೊತ್ತಿರುವಂಥ ವಿಷಯವೇ. ಎಲ್ಲ ವರ್ಕ್ಶಾಪ್ಗಳಲ್ಲಿ ಸಹ ಇರ್ತದೆ, ಟರ್ನಿಂಗ್ ಮಾಡಲಿಕ್ಕೆ ಇರುವಂಥದ್ದು. ಇದರಲ್ಲಿ ಬೇರೆ ಬೇರೆ ಸೈಜಿನ ಮೆಷಿನ್ ಬರ್ತದೆ. ನಾವು ಇಲ್ಲಿ ಇದನ್ನು ಯಾಕೆ ಉಪಯೋಗ ಮಾಡ್ತೇವೆ ಅಂದರೆ ಅದು ಕ್ಯಾಪ್ಟಿವ್ ಯೂಸಿಗೋಸ್ಕರ ಇದನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ನಮ್ಮ ಡೈಗಳು ಅಥವಾ ನಮ್ಮ ಯಾವುದಾದ್ರು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಇದನ್ನು ಉಪಯೋಗಿಸ್ತೇವೆ. ಅದರಿಂದಲೂ ಜಾಸ್ತಿ ನಮಗೆ ಕ್ಲಾಪಟ್ವಾಲ್ನಲ್ಲಿ ಬರುವಂಥ ಒಳಗಿನ ಸ್ಟೆಪ್ಪನ್ನು ಟರ್ನ್ ಮಾಡಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತೇವೆ, ಪ್ಲಾಸ್ಟಿಕ್ ಟರ್ನ್ ಮಾಡಲಿಕ್ಕೆ. ಹಾಗೆ ನಮ್ಮ ಕ್ಯಾಪ್ಟಿವ್ ಯೂಸಿಗೆ ಮಾತ್ರ ಇದು. ಹೊರಗಿನ ಕೆಲಸಗಳನ್ನು ನಾವು ಇದರಲ್ಲಿ ತಗೊಳ್ಳೋದಿಲ್ಲ. ನಿಜವಾಗಿ ವರ್ಕ್ಶಾಪಿನಲ್ಲಿ ಇದನ್ನು ಇಟ್ಟುಕೊಳ್ಳೋದು ಹೊರಗಿನ ಕೆಲಸಗಳನ್ನು ತಗೊಳ್ಳಿಕ್ಕೆ. ಆದರೆ ನಮ್ಮ ಹತ್ರ ಎಲ್ಲ ಐಟಮ್ಗಳು, ವರ್ಕ್ಶಾಪಿನ ಐಟಮ್ಗಳು ನಮ್ಮ ಹತ್ರ ಉಂಟು. ಲೇತ್ ಆಗಲಿ, ವೆಲ್ಡಿಂಗ್ ಮಿಷಿನ್ ಆಗಲಿ, ಡ್ರಿಲ್ಲಿಂಗ್ ಮಿಷಿನ್ ಆಗಲಿ, ಎಲ್ಲವೂ ನಮ್ಮಲ್ಲಿ ಇಟ್ಟುಕೊಂಡಿದೆ. ಯಾಕಂದರೆ ನಾವು ಸ್ವಲ್ಪ ಹಳ್ಳಿಯಲ್ಲಿ ಇರುವ ಕಾರಣ ನಮಗೆ ಅದರ ಒಂದೇ ಕಡೆ ಆಗ್ತದೆ. ಪ್ರತಿಯೊಂದಕ್ಕೂ ಸಹ ನಮಗೆ ಪುತ್ತೂರು ಅಥವಾ ದೂರಕ್ಕೆ ಓಡಿಕೊಂಡು ಹೋಗಿ ಮಾಡಿಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಕ್ಯಾಪ್ಟಿವ್ ಆಗಿ ಎಲ್ಲ ಐಟಮ್ಗಳನ್ನು ಇಟ್ಟುಕೊಂಡಿದ್ದೇವೆ. ಇದು ಇಂಜೆಕ್ಷನ್ ಮೌಲ್ಡಿಂಗ್ ಮಿಷಿನ್, ಟಾಗಲ್ ಲಾಕಿಂಗ್, ಆಟೋಮೆಟಿಕ್ ಮಿಷಿನ್. ಇದರ ಪ್ರೊಡಕ್ಷನ್ ಕೆಪಾಸಿಟಿ ಬಂದು ಸಾಧಾರಣ 250 ಗ್ರಾಮ್ಸ್ ಪರ್ ಶಾಟ್. ಒಂದು ಸಲ ನಿಮಗೊಂದು ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಅಂದರೆ 250 ಗ್ರಾಮಿನವರೆಗೆ
ಒಂದು ಪ್ರಾಡಕ್ಟನ್ನು ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ನಾವು ಜಾಸ್ತಿಯಾಗಿ ಮಾಡ್ತಾ ಇರೋದು ಅಂದರೆ ಈ ಲ್ಯಾಡರ್ ಸ್ಟೆಪ್ಸು ಅಥವಾ ಕೆಲವು ಅದೇ ಅಡಿಕೆ ಸುಲಿಯುವ ಮೆಷಿನ್ಗೆ ಬೇಕಾಗುವಂಥ ಐಟಮ್ಗಳನ್ನು ನಾವು ಇದರಲ್ಲಿ ಮಾಡ್ತೇವೆ. ಇದು ಬಂದು ನಿಮಗೆ ಈ ಒಳ್ಳೆ ಮೆಣಸು ಕೊಯ್ಲಿಕ್ಕೆ ಅಥವಾ ಅಡಿಕೆ ಮರಕ್ಕೆ ಹತ್ತಲಿಕ್ಕೆ ಅಥವಾ ಯಾವುದೇ ಮರಕ್ಕೆ ಹತ್ತಲಿಕ್ಕೆ ಬೇಕಾಗುವಂಥ ಸ್ಟೆಪ್ಪುಗಳು. ಇದನ್ನು ನಾವು ಕ್ಯಾಪ್ಟಿವ್ ಆಗಿ ಇಲ್ಲಿ ಮಾಡ್ತಾ ಇದ್ದೇವೆ. ಕೆಲವರದ್ದು ಆರ್ಡ್ರ್ ಮೇಲೆ ಸಹ ನಾವು ಇದನ್ನು ಐಟಮನ್ನು ಮಾಡ್ತಾ ಇದ್ದೇವೆ. ಇದಕ್ಕೂ ಅಷ್ಟೇ ಡೈ ಫಿಟ್ಟಿಂಗ್ಸ್ ಇರ್ತದೆ. ಡೈ ಫಿಟ್ಟಿಂಗ್ ಆದ ಕೂಡಲೇ ರಾ ಮೆಟೀರಿಯಲ್ ಹಾಕಿಕೊಂಡು ಮಾಡುವಂಥ ಇದು ಕೂಡ ಇಂಜೆಕ್ಷನ್ ಮೌಲ್ಡಿಂಗ್ ಐಟಮೇ. ಇದಕ್ಕೆ ಇಂಜೆಕ್ಷನ್ ಮೌಲ್ಡಿಂಗ್ ರಾ ಮೆಟೀರಿಯಲ್ ಬೇಕಾಗ್ತದೆ. ಪ್ರೊಸೀಜರ್ಸ್ ಎಲ್ಲ ಒಂದೇ, ಬಟ್ ಇದರ ಮೆಷಿನರಿ ಸಿಸ್ಟಮ್ಗಳು ಚೇಂಜ್ ಇರ್ತದೆ. ಕೆಲವದಲ್ಲಿ ಟಾಗಲ್ ಟೈಪ್ ಇರ್ತದೆ, ಕೆಲವದಲ್ಲಿ ಡೈರೆಕ್ಟ್ ಲಾಕಿಂಗ್ ಸಿಸ್ಟಮ್ಗಳಿರ್ತದೆ, ಕೆಲವದಲ್ಲಿ ವರ್ಟಿಕಲ್ ಇರ್ತದೆ, ಕೆಲವದಲ್ಲಿ ಹೊರಿಜೆಂಟಲ್. ಬಟ್ ಸಿಸ್ಟಮ್ಗಳು ವರ್ಕಿಂಗ್ ಸಿಸ್ಟಮ್ ಒಂದೇ ಇರ್ತದೆ, ಮೆಷಿನರಿ ಸಿಸ್ಟಮ್ ಬೇರೆ ಇರ್ತದೆ ಅಷ್ಟೇ. ಇದು ನಾವು ಉಪಯೋಗಿಸುವಂಥ ಮೌಲ್ಡ್ಗಳು. ಯಾವುದೇ ಒಂದು ಐಟಮು ಮಾಡಬೇಕು ಅಂದರೂ ಒಂದು ಇಂಡಿವಿಜುವಲ್ ಆಗಿ ಒಂದು ಮೌಲ್ಡ್ ಬೇಕಾಗ್ತದೆ. ಪ್ರತಿಯೊಂದು ಐಟಮಿಗೂ ಒಂದು ಮೌಲ್ಡ್ ಬೇಕಾಗ್ತದೆ. ಮೌಲ್ಡಿನ ಒಳಗೆ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಇದೀಗ ಫಾರ್ ಎಕ್ಸಾಂಪಲು ಇದರದ್ದು ಬಬ್ಲರ್ನ ಡೈ ನೋಡಿ, ಈ ಥರ ಇರ್ತದೆ ಡೈ. ಹೀಗೆ ಇದರಲ್ಲಿ ನಾವು ಫಸ್ಟಿಗೆ ಪ್ರೊಡಕ್ಷನ್ ಆದ ಕೂಡ ಇಲ್ಲಿಂದ ಮೆಟೀರಿಯಲ್ ಒಳಗೆ ಹೋಗ್ತದೆ, ಇಲ್ಲಿ ಅದು ಫಿಲ್ಲಿಂಗ್ ಆಗ್ತದೆ. ಆಮೇಲೆ ಈ ಪಿನ್ನನ್ನು ನಾವು ಎಳೆದು ತೆಗಿಬೇಕು. ಆಮೇಲೆ ಥ್ರೆಡ್ಡಿಂಗ್ ಇರ್ತದೆ, ಇದನ್ನು ತಿರುಗಿಸಿ ತೆಗಿಬೇಕಾಗ್ತದೆ. ಇದು ಮೌಲ್ಡು. ಇದೇ ಥರದಲ್ಲಿ ಎಲ್ಲ ಸೈಜಿನ ಮೌಲ್ಡುಗಳು ಬರ್ತದೆ. ಆಟೋಮೆಟಿಕ್ ಡೈಗೆ ಬೇರೆ ಮೌಲ್ಡ್ ಬರ್ತದೆ, ಹ್ಯಾಂಡ್ ಮೆಷಿನಿಗೆ ಬೇರೆ ಮೌಲ್ಡ್ ಬರ್ತದೆ. ಹಾಗೆ ಇದು ಟೋಟಲ್ ಬೇಸಿಕ್ಕಾಗಿ ಡೈ ಇರುವುದು ಈ ಥರದಲ್ಲಿ. ಇದರಲ್ಲಿ ದೊಡ್ಡ ದೊಡ್ಡ ಡೈಗಳು ಬರ್ತದೆ, ಸಣ್ಣ ಡೈಗಳು ಬರ್ತದೆ. ಇದರಲ್ಲಿ ನೋಡಿ, ಇದರಲ್ಲಿ ಈಗ 1 2 3 4 5 6 8 ಕ್ಯಾವಿಟಿ ಡೈ ಒಮ್ಮೆ ಆಗುವಾಗ ಇದರಲ್ಲಿ 8 ಪೀಸ್ ಬರ್ತದೆ. ಇದು ಆ್ಯಕ್ಚುಲಿ ಬುಷು, ನಮ್ಮ ಚೇರ್ನ ಅಡಿಗೆ ಕೊಡುವಂಥ ಬುಷಿನ ಡೈ ಒಮ್ಮೆ ಆಗುವಾಗ ಇದರಲ್ಲಿ 8 ಪೀಸ್ ಆಗ್ತದೆ. ಇದೆಲ್ಲ ರನ್ನರ್ಸು, ಈ ರೀತಿ ನಕ್ಷತ್ರದ ಹಾಗೆ ಕಾಣುವಂಥದ್ದು ರನ್ನರ್ಗಳು. ಇದರಲ್ಲಿ ಮೆಟೀರಿಯಲ್ ಇಲ್ಲಿಗೆ ಬಂದು ಇದನ್ನೆಲ್ಲ ಫಿಲ್ಲಿಂಗ್ ಆಗ್ತದೆ. ಆಮೇಲೆ ಇದನ್ನು ಇಜೆಕ್ಟ್ ಮಾಡಿದ್ಕೊಳ್ಳಿ, ಈ ಟೋಟಲ್ ಈ ರನ್ನರ್ಗಳು ಒಟ್ಟಿಗೆ ಆ ಪೀಸ್ ಬರ್ತದೆ. ಆಮೇಲೆ ನಾವು ಅದನ್ನು ಕಟ್ ಮಾಡಿ ತೆಗಿಬೇಕು. ಇಲ್ಲೊಂದು 1000 ಹತ್ತಿರ ಉಂಟು. ಇಲ್ಲಿ ಕೆಳಗೆ ಇದೆಲ್ಲ ಇದೆ, ಆ ಕೆಳಗೆ ಸಹ ಉಂಟು, ಎಲ್ಲ ಇಲ್ಲಿ ಉಂಟು. ಅಲ್ಲಿ ಕೆಳಗೆ ಸಹ ಉಂಟು, ದೊಡ್ಡ ದೊಡ್ಡ ಮೂಳು ಅಲ್ಲಿ ಇರೋದೆಲ್ಲ ಸಹ 2 ಕ್ವಿಂಟಲ್ ಉಂಟು ನಮ್ಮದು. ಇದನ್ನು ಬೇಕಾದಾಗ ಮೆಷಿನ್ಗೆ ಸೆಟ್ ಮಾಡಿ, ಇದಕ್ಕೆ ಬೇಕಾದಾಗ ಮೆಷಿನಿಗೆ ಸೆಟ್ ಮಾಡಿ ಪ್ರೊಡಕ್ಷನ್. ಈಗ 1000 ಬಂತು ಅಂದರೆ ಅದಕ್ಕೆ ಹಾಕಿ ಮಾಡಿ 1000 ತೆಗಿತೇವೆ, ಮತ್ತೆ ತೆಗೆದು ಬೇರೆ ಮೌಲ್ಡ್ ಹಾಕ್ಬೇಕು. ಇದು ನಮ್ಮ ಫೈನಲ್ ಪ್ರಾಡಕ್ಟ್ಸ್. ಇದರಲ್ಲಿ ಎಲ್ಲ ಐಟಮ್ಗಳು ಸಹ ಬಂದ ಮೇಲೆ ಅದರಲ್ಲಿ ರನ್ನರ್ ತೆಗೆಯೋದಾಗಲಿ ಅಥವಾ ಫಿಟ್ಟಿಂಗ್ಸ್ ಮಾಡೋದಾಗಲಿ ಅಥವಾ ಈಗ ಬಬ್ಲರ್ನಲ್ಲಿ ಮೇಲ್ಗಡೆಯಿಂದ ಕ್ಯಾಪ್ ಕೂರಿಸೋದು, ಅದೆಲ್ಲ ಫಿಟ್ಟಿಂಗ್ಸ್ ಕೆಲಸಗಳನ್ನು ಇಲ್ಲಿ ಮಾಡಿದ್ದು ಫೈನಲ್ ಆಗಿ ಪ್ಯಾಕಿಂಗ್ ಆಗ್ತದೆ. ಇದೀಗ ಲ್ಯಾಡರಿಗೆ ಬರುವಂಥ ಬುಷುಗಳು, ಈ ಲ್ಯಾಡರ್ನ ಸೈಡಿಂದ ಬರುವಂಥ ಬುಷು, ಇದು ನಾವಿಲ್ಲಿ ಮಾಡ್ತೇವೆ, ಮಾಡಿಕೊಡ್ತೇವೆ. ಇದರ ಫೈನಲ್ ಅಷ್ಟೇ, ಇದರಲ್ಲಿ 4 ಇರ್ತದೆ ಒಮ್ಮೆ ಬರುವಾಗ, ಅದನ್ನೆಲ್ಲ ಫಿನಿಷ್ ಮಾಡಿ ಲೆಕ್ಕ ಮಾಡಿ ಆಮೇಲೆ ಫಿಲ್ಲಿಂಗ್ ಮಾಡೋದು. ಇದು ಬಬ್ಲರ್ಗಳು. ಇದರಲ್ಲಿ ಬಬ್ಲರ್ನಷ್ಟೇ ನೋಡಿ, ಇದೆಲ್ಲ ಕಟ್ಟಾಗಿ ಹೋಗಬೇಕಾಗ್ತದೆ. ಇಲ್ಲೆಲ್ಲ ಸ್ವಲ್ಪ ಟ್ರಿಮ್ಮಿಂಗ್ ಇರ್ತದೆ. ಇದೆಲ್ಲ ಟ್ರಿಮ್ ಮಾಡಿ ಇದರ ಎದುರು ಒಂದು ಕ್ಯಾಪ್ ಬರ್ತದೆ. ಆ ಕ್ಯಾಪನ್ನು ಇದಕ್ಕೆ ಫಿಟ್ಟಿಂಗ್ ಮಾಡಿ ಪ್ಯಾಕಿಂಗ್ ಮಾಡೋದು. 50 ಪ್ಯಾಕೆಟು 100 ಪ್ಯಾಕೆಟ್ ಅಂತ ಇದನ್ನು ಮಾಡ್ತೇವೆ. ಎಲ್ಲ ಐಟಮ್ಗಳನ್ನು ಹಾಗೆ ಫಸ್ಟಿಗೆ ಮ್ಯಾನ್ಯಲ್ ಆಗಿ ಮಾಡುವಂಥದ್ದು. ಇದೆಲ್ಲ ಮ್ಯಾನ್ಯಲ್ ಆಗಿ ಮಾಡೋದು. ಆಗ ನಾನು ನಿಮಗೆ ತೋರಿಸಿದಂಥ ರೈಸರ್ ಇರ್ಬೋದು ನೋಡಿ, ಈ ಥರ ಇದರಲ್ಲಿ ರನ್ನರ್ ಇರ್ತದೆ. ಈ ರನ್ನರನ್ನು ಮತ್ತು ಈ ಮೇಲ್ಗಡೆ ಸ್ವಲ್ಪ ಫ್ಲ್ಯಾಶ್ ಬಂದಿರ್ತದೆ, ಅದನ್ನೆರಡನ್ನು ಕ್ಲೀನ್ ಮಾಡಿ ಇದಕ್ಕೆ ಒಂದು ಕ್ಲ್ಯಾಂಪ್ ಹಾಕಿ ಫಿಟ್ ಮಾಡೋದು. ಅದು ಫೈನಲ್. ಮತ್ತು ಅದನ್ನು ಲೆಕ್ಕ ಮಾಡಿ ಪ್ಯಾಕೆಟ್ ಮಾಡೋದು. ಇದೆಲ್ಲ ನಿಮ್ಮದು ಓನ್ ಪ್ರಾಡಕ್ಟ್ಸ್ ಆರ್ಡರ್ ಬೇಸಿಸ್? ಇಲ್ಲ, ಇಲ್ಲಿ ಸಾಧಾರಣ ಅದೇ 200 ಐಟಮ್ ನಮ್ಮದೇ ಇದೆ. ಮತ್ತು ಆನ್ ಆರ್ಡರ್ ಇರುವಂಥದ್ದು ಒಂದು 10-40 ಐಟಮ್. ಇದು ಸಾಧಾರಣ ಪುತ್ತೂರು, ಬೆಳ್ತಂಗಡಿ, ಆಮೇಲೆ BC ರೋಡು, ಮಂಗಳೂರು, ಸಾಧಾರಣ ದಕ್ಷಿಣ ಕನ್ನಡ ಎಲ್ಲ ಸಾಧಾರಣ ನಾವು ಕೊಡ್ತಾ ಇದ್ದೇವೆ. ಹೌದು, ಸಾಧಾರಣ ಒಂದು 40 ಜನ ಡೀಲರ್ಗಳಿದ್ದಾರೆ, 40-45 ಜನ ಡೀಲರ್ಗಳು. ನಾವು ಅವರಿಗೆ ಕೊಡ್ತಾ ಇರ್ತೇವೆ. ನಮ್ಮದು ನಾರ್ಮಲಿ ಈ ಇರಿಗೇಷನ್ ಬೇಸ್ಡ್ ಐಟಮ್ ಆದ ಕಾರಣ ಇದು ಸ್ವಲ್ಪ ಸೀಸನಲ್ ಐಟಮ್ ಆಗ್ತದೆ. ನಮಗೆ ಮಳೆಗಾಲದಲ್ಲಿ ಇದಕ್ಕೆ ಆರ್ಡ್ರ್ಗಳು ಕಮ್ಮಿ ಇರ್ತದೆ. ಆವಾಗ ನಾವೆಂತ ಮಾಡ್ತೇವೆ ಅಂದರೆ, ಮಳೆಗಾಲದ 2-3 ತಿಂಗಳು ನಮಗೆ ಸ್ಟಾಕಿಗೆ ಇಟ್ಕೊಳ್ತೇವೆ, ಐಟಮ್ಗಳು ತೆಗೆದು ಸ್ಟಾಕ್ ಹಾಕ್ಕೊಳ್ತೇವೆ. ಸೆಪ್ಟೆಂಬರಿಂದ ಮತ್ತೆ ನಮ್ಮದು ಸೇಲ್ ಆಗ್ತದೆ. ಒಂದು 4 ತಿಂಗಳು 5 ತಿಂಗಳು ನಮಗೆ ಫುಲ್ಲು ಆರ್ಡ್ರ್ಗಳಿರ್ತದೆ. ಆಮೇಲೆ ಆರ್ಡ್ರ್ಗಳು ಕಮ್ಮಿ ಆಗ್ತದೆ. ಅದು ಇರಿಗೇಷನ್ ಫೀಲ್ಡ್ನಲ್ಲಿ ಇರುವಂಥ ಒಂದು ಬ್ಯಾಕ್ ಪಾಯಿಂಟ್. ಹೌದು. ಈ ಕಡೆ ನಾವು ನಮ್ಮದೇ ಆದಂಥ ಒಂದು ವರ್ಕ್ಶಾಪನ್ನು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಇದು ಕಟ್ಟಿಂಗ್ ಮೆಷಿನು. ನಮಗೆ ಕೆಲವು ಮೌಲ್ಡ್ಗಳನ್ನು ಮಾಡಬೇಕು ಅಥವಾ ಕೆಲವು ಪಿನ್ನುಗಳನ್ನು ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಸೈಜಿಗೆ ಅದನ್ನು ಕಟ್ ಮಾಡಬೇಕಾಗ್ತದೆ. ನೋಡಿ, ಈ ಥರ ಇದು ಕಟ್ಟಿಂಗ್ ಮೆಷಿನು. ಅದರಲ್ಲಿ ನಾವು ಕಟ್ ಮಾಡಿಕೊಳ್ತೇವೆ. ನೋಡಿ, ಈ ಥರ ರನ್ ಆಗ್ತದೆ.
ಇದು ರನ್ನಿಂಗ್ ಸಿಸ್ಟಮ್ಗಳು. ಇದರಲ್ಲಿ ನಾವು ಮೆಟೀರಿಯಲ್ ಕೆಳಗಿಟ್ಟು ಇದನ್ನು ಕಟ್ ಮಾಡ್ತೇವೆ. ಇದು ಹೈಡ್ರಾಲಿಕ್ ನ್ಯೂಮ್ಯಾಟಿಕ್, ಇದು ಹೈಡ್ರಾಲಿಕ್ ಅಲ್ಲ, ನ್ಯೂಮ್ಯಾಟಿಕ್ ಕಟ್ಟಿಂಗ್ ಮೆಷಿನ್. ನಮಗೆ ಕೆಲವು ರಾಡುಗಳನ್ನೆಲ್ಲ ಕಟ್ ಮಾಡಬೇಕಂದ್ರೆ ಇಲ್ಲಿ ಮೋಲ್ಡ್ ಇದು ಕಟ್ಟಿಂಗ್ ಟೂಲ್ ಇಟ್ಟರೆ ಇದು ಕಟ್ ಮಾಡಿ ಕೊಡ್ತದೆ. ನಮ್ಮ ಯಾವುದಾದ್ರು ಕ್ಯಾಪ್ಟಿ ಐಟಮ್, ನಾವು ಕೆಲವು ಫ್ಯಾನ್ ಬಾಕ್ಸುಗಳನ್ನೆಲ್ಲ ಮಾಡ್ತೇವೆ, ಅದಕ್ಕೆ ಒಳಗಿನ ಒಂದು ರಾಡ್ ಬರ್ತದೆ, ಆ ರಾಡನ್ನು ಕಟ್ ಮಾಡಬೇಕು ಅಂದರೆ ನಾವು ಇದರಲ್ಲಿ ಕಟ್ ಮಾಡ್ತೇವೆ. ಇದು ನಮ್ಮ ಹೀಟಿಂಗ್ ಓವನ್. ನಮಗೆ ಎಂಥಾದ್ರು ಐಟಮ್ಗಳನ್ನು ಹೀಟ್ ಮಾಡಬೇಕು, ನಾವು ಆ್ಯಕ್ಚುಲಿ PVC ಶೀಟಿನ ಫ್ಯಾಬ್ರಿಕೇಷನ್ ಮಾಡ್ತಾ ಇದ್ದೇವೆ. ಕೆಲವು ಮೆಷಿನರಿಗೆ ಬರುವಂಥ ಕವರ್ಗಳು ಅದನ್ನು ಮಾಡ್ತೇವೆ. ಅವಾಗ ಎಂತ ಆಗ್ತದೆ, PVC ಶೀಟನ್ನು ನಾವು ಫುಲ್ಲಾಗಿ ಹೀಟ್ ಮಾಡಬೇಕಾಗ್ತದೆ. ಈಗ ಒಂದು ಫೀಟು ಅಥವಾ 2 ಫೀಟನ್ನು ಹೀಟ್ ಮಾಡಬೇಕು. ಆವಾಗ ನಮಗೆ ಬ್ಲೋ ಲ್ಯಾಂಪ್ ಇಟ್ಟು ಹೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಫುಲ್ ಸೆಟ್ಟನ್ನು ಕಟ್ ಮಾಡಿ ನಾವು ಇದರೊಳಗೆ ಹಾಕ್ತೇವೆ. ಇದರೊಳಗೆ ಅದನ್ನು ಹಾಕ್ತೇವೆ. ಇದು ಫುಲ್ ಇದರಲ್ಲಿ ಸಾಧಾರಣ ನಿಮಗೆ 200-300 ಡಿಗ್ರೀಸ್ವರೆಗೆ ಟೆಂಪರೇಚರ್ ಬರ್ತದೆ. ಇದರೊಳಗೆ ಹಾಕಿದ ಕೂಡಲೇ ಅದು ಇಡೀ ಹೀಟ್ ಆಗ್ತದೆ, ಮತ್ತು ನಾವು ಮೋಲ್ಡಿಗೆ ಹಾಕಿ ಬೆಂಡ್ ಮಾಡ್ತೇವೆ. ಇದು ಸಾಧಾರಣ ಇದರಲ್ಲಿ ಇದು PVC ಶೀಟು. ಈ ಶೀಟುಗಳನ್ನು ನಾವು ಬಿಡದಿ ಅಂತ ಹೇಳುವ ಕಡೆಯಿಂದ ತರಿಸ್ತೇವೆ, ಬ್ಯಾಂಗ್ಳೂರಿನ ಬಿಡದಿ. ಇದರಲ್ಲಿ ಬೇರೆ ಬೇರೆ ತಿಕ್ನೆಸ್ ಇರ್ತದೆ. ಇದು ನಾವು ಆ್ಯಕ್ಚುಲಿ 2 mm ತಿಕ್ನೆಸ್, 1.5, 2, 3, 4 mm ತಿಕ್ನೆಸ್ ಇರ್ತದೆ. ಈ ಥರ ಫ್ಯಾಬ್ರಿಕೇಷನ್ ಯಾಕಿರ್ತದೆ ಅಂದರೆ ಕೆಲವು ಮೆಷಿನರಿಗೆ ಮೇಲಿಂದ ಕವರ್ ಆಗಿರ್ತದೆ, ಅದು ಆ ಕಡೆ ಈ ಕಡೆ ರಟ್ಟರಾಗಿ ಹಾಗೆ ಇದು ನಮಗೊಂದು ಕ್ಯಾಪ್ಟಿವ್ ಆಗಿ ಬೇರೊಂದು ಅಡಿಕೆ ಸುಲಿಯುವ ಮೆಷಿನ್ಗೆ ನಾವು ಮಾಡಿಕೊಡ್ತಾ ಇರೋದು. ಇದನ್ನು ಎಂತ ಮಾಡ್ತೇವೆ ಅಂದರೆ, ಹೌದು ಇದು ಗಟ್ಟಿ ಇರ್ತದೆ, ಇದನ್ನು ನಮಗೆ ಈ ಥರ ಬೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಎಂತ ಮಾಡ್ತೇವೆ ಅಂತೇಳಿದ್ರೆ, ನಾವು ಇದನ್ನು ತೆಗೆದು ಈ ಮೆಷಿನ್ನ ಒಳಗೆ ಇಡ್ತೇವೆ. ಇದರಲ್ಲಿ ಸಾಧಾರಣ 80-100 ಡಿಗ್ರೀಸ್ ಟೆಂಪರೇಚರಿಗೆ ಆದ ಕೂಡ ಇದು ತುಂಬ ಮೆತ್ತಗೆ ಆಗ್ತದೆ, ತುಂಬ ಸಾಫ್ಟ್ ಆಗ್ತದೆ. ಇದನ್ನು ನಾವು ಇಲ್ಲಿಟ್ಟು ಇದರಲ್ಲಿ ಸಣ್ಣ ಅದನ್ನು ಬೆಂಡಿಂಗ್ ಮಾಡುವಂಥ ಒಂದು ನಮ್ಮಲ್ಲಿ ಒಂದು ಸಾಧನ ಉಂಟು, ಅದನ್ನು ಇಟ್ಟಿಗೆ ಪ್ರೆಸ್ ಮಾಡಿದ ಕೂಡ ಬೆಂಡ್ ಆಗ್ತದೆ. ಬೆಂಡಾಗಿ ಕೆಲವೇ ಒಂದು 10 ಸೆಕೆಂಡಲ್ಲಿ ಈ ಥರ ಫಾರ್ಮ್ ಆಗ್ತದೆ, ಅದು ಗಟ್ಟಿ ಆಗ್ತದೆ, ಇಮಿಡಿಯೇಟಾಗಿ ಗಟ್ಟಿ ಆಗ್ತದೆ. ಅವಾಗ ಈ ಥರ ಫಾರ್ಮ್ ಆಗ್ತದೆ. ಮತ್ತು ಪುನಃ ಇದು ಸರ್ತ್ ಆಗೋದಿಲ್ಲ. ಪುನಃ ಸರ್ತ್ ಆಗಬೇಕಾದ್ರೆ ನಾವು ಪುನಃ ಬಿಸಿ ಮಾಡಬೇಕು. ಹಾಗೆ PVC ಫ್ಯಾಬ್ರಿಕೇಷನಿಗೆಲ್ಲ ನಾವು ಇದನ್ನು ಉಪಯೋಗ ಮಾಡ್ತೇವೆ. ಇದರಲ್ಲಿ ಬೇರೆ ಬೇರೆ ಟೈಪಿನ ಡಿಸೈನ್ಗಳೆಲ್ಲ ಮಾಡ್ತೇವೆ, ಈ ಥರ ಸೈಜುಗಳು. ಇದರಲ್ಲಿ ದೊಡ್ಡ ಸೈಜುಗಳು ಕೂಡ ಮಾಡ್ತೇವೆ. ಇದು ಯಾಕಂದರೆ ನಾವು ಟೂಲು ಮಾಡಿದ ಮೇಲೆ ಅದರ ಅಕ್ಯುರೇಸಿಗೆ ಬೇಕಾಗಿ, ಈಗ ನಾವು ಯಾವುದೋ ಒಂದು ಟೂಲು ಮಾಡಿದ ಮೇಲೆ ಮೆಟೀರಿಯಲ್ ಮೆಷಿನಿಗೆ ಹಾಕುವಾಗ ಮೆಷಿನ್ನ ಮಧ್ಯದಲ್ಲಿ ಗ್ಯಾಪ್ ಬಂದಾಗಲೇ ಅದನ್ನು ಮೆಟೀರಿಯಲ್ ಹೊರಗೆ ಬರ್ತದೆ. ಸೊ ಅದು ಅಕ್ಯುರೇಸಿ ಇರಬೇಕಲ್ಲಿ, ಪರ್ಫೆಕ್ಟಾಗಿ ಎರಡು ಮ್ಯಾಚ್ ಆಗಬೇಕು. ಅದನ್ನು ಮ್ಯಾಚ್ ಮಾಡಲಿಕ್ಕೆ ಹೋಗಿ ಈ ಥರ ಮೆಷಿನನ್ನು ಉಪಯೋಗಿಸ್ತೇವೆ. ಇದಕ್ಕೆ ಸರ್ಫೇಸ್ ಗ್ರೈಂಡಿಂಗ್ ಅಂತ ಹೇಳೋದು. ಇದರ ಮೇಲೆ ಮೆಟಲ್ ಇಟ್ಟು ನಾವು ಇದನ್ನು ಮೂವ್ ಮಾಡಿತ್ತು ಅಂತಂದರೆ ಅದು ಸ್ಮೂತಾಗಿ ಮೂವ್ ಆಗ್ತದೆ. ಅದನ್ನು ಈ ಥರ ಮೂವ್ ಮಾಡಲಿಕ್ಕೆ ಆಗ್ತದೆ, ಒಂದು ಹೀಗೆ ಮೂವ್ ಆಗ್ತದೆ. ಇಲ್ಲೊಂದು ವೀಲ್ ತಿರುಗ್ತಾ ಇರ್ತದೆ, ಇದಕ್ಕೆ ನಾವು ಟಚ್ ಕೊಟ್ಟ ಕೂಡಲೇ ಅದನ್ನು ಕ್ಲೀನ್ ಮಾಡ್ತಾ ಹೋಗ್ತದೆ. ಇದು ಮಿಲ್ಲಿಂಗ್ ಮೆಷಿನ್ ಅಂತ. ಇದರಲ್ಲಿ ನಿಮಗೆ ಯಾವುದಾದ್ರು ಒಂದು ಸೈಜು ಮಾಡಬೇಕಂದ್ರೆ, ಒಂದು ಬ್ಲಾಕ್ ಉಂಟು ಅಂದರೆ ಆ ಸೈಜು ಯಾವ ಸೈಜು ಬೇಕು ಆ ಸೈಜಿಗೆ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ. ಇದಕ್ಕೆ ಮಿಲ್ಲಿಂಗ್ ಮೆಷಿನ್ ಅಂತ ಹೇಳ್ತಾರೆ. ಸೊ ಸಣ್ಣ ಮಟ್ಟಿನ ಒಂದು ವರ್ಕ್ಶಾಪ್ ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ, ಕ್ಯಾಫ್ಟಿ ವರ್ಕ್ಶಾಪ್ ಅಂತ ಹೇಳೋದು. ಯಾಕಂದರೆ ಹೊರಗಿನ ಕೆಲಸಗಳನ್ನು ನಾವು ತಗೊಳ್ಳೋದಿಲ್ಲ. ಈಗ ಹೊರಗೆ ಹೆಂಗೋಜಿ ಹೊಟ್ಟೆ ತಗೊಳ್ಳಿ ಅಥವಾ ಅದು ಇಲ್ಲ, ನಮ್ಮದು ಮಾತ್ರ ನಮ್ಮ ಕೆಲಸ. ಹಾಗೆ ಅದಕ್ಕೆ ಕ್ಯಾಪ್ಟಿವ್ ಅಂತ ಹೇಳ್ತಾರೆ. ವೀಕ್ಷಕರೇ, ಸುದ್ದಿ ಇಂಡಸ್ಟ್ರಿ ಇನ್ಫೋ ಕಾರ್ಯಕ್ರಮದ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಪುಣಚದಲ್ಲಿರುವಂಥ ಜಲಗಂಗಾ ಎಜುಕೇಷನ್ನ ರವಿಶಂಕರ ಶಾಸ್ತ್ರಿ ಅವರ ಹತ್ರ ಮಾತಾಡಿದ್ದೇವೆ. ಇವರು ಕಳೆದ 25ಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲೊಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದು ನಮ್ಮ ಇಲ್ಲಿ ಕೃಷಿಕರಿಗೆ ಬೇಕಾದಂಥ ನೀರಾವರಿಗೆ ಬೇಕಾದಂಥ ಈ ಪೈಪಿನ ಐಟಮ್ಗಳನ್ನು, ಇರಿಗೇಷನ್ ಐಟಮ್ಗಳನ್ನು ತಯಾರು ಮಾಡ್ತಿದ್ದಾರೆ. ಅದರ ಎಲ್ಲ ಒಂದು ಮಾಡೆಲ್ಗಳನ್ನು ಮಾಡುವಂಥ ವಿಧಾನವನ್ನು ನಮಗೆ ಸವಿವರವಾಗಿ ತಿಳಿಸಿದರು. ಅಂದರೆ ಯಾವ ರೀತಿ ಆರಂಭಿಕ ಹಂತದಿಂದ ಕೊನೆಯ ಹಂತ ಒಂದು ಫೈನಲ್ ಪ್ರಾಡಕ್ಟ್ ಆಗುವವರೆಗೆ ಯಾವ ರೀತಿ ಇಲ್ಲಿ ಉತ್ಪನ್ನಗಳು ತಯಾರಾಗ್ತವೆ ಅನ್ನುವಂಥ ಮಾಹಿತಿಯನ್ನು ನಮಗೆ ವಿತ್ ಡೆಮೋ ವಿವರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಬಹಳ ಉಪಯುಕ್ತವಾಗಿದೆ ಅಂತ ನಮ್ಮ ತಂಡ ಭಾವಿಸಿಕೊಳ್ತಾ ಇದೆ. ಹಾಗೆ ನಮಗೆ ಇವತ್ತು ಈ ಮಾಹಿತಿಯನ್ನು ವಿವರವಾಗಿ ನೀಡಿದಂಥ ಜಲಗಂಗಾ ಇರಿಗೇಷನ್ನ ಪ್ರೊಪ್ರೈಟರ್ ಆಗಿರುವಂಥ ರವಿಶಂಕರ್ ಶಾಸ್ತ್ರಿ ಅವರಿಗೆ ನಮ್ಮ ಸುದ್ದಿ ಬಳಗದ ಪರವಾಗಿ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಾವು ಮುಂದಿನ ಸರಣಿ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವಾಗಿರುವಂಥ ಇಂಡಸ್ಟ್ರಿ ಇನ್ಫೋದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಶ್ವಥ್ ನಾಗೇಂದ್ರ ಜೊತೆ ಹರಿಪ್ರಸಾದ್ ನೆಲ್ಯಾಡಿ, ಸುದ್ದಿ ನ್ಯೂಸ್, ಪುಣಚ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.